ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ ಭಟ್. ಸೊ ನಮ್ಮ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹೇಳಿದರೆ ವಿಶೇಷ, ಸೊ ಅತಿಥಿ ಕೂಡ ವಿಶೇಷವಾಗಿರಬೇಕಲ್ಲ. ಸೊ ಇವತ್ತು ನಮ್ಮೊಂದಿಗಿದ್ದಾರೆ ಕೃಷ್ಣ ಅವರು ಯಾರಂತ ಹೇಳಿದರೆ ಈಗಷ್ಟೇ ಬಂದ ಸವರ್ಣ ದೀರ್ಘ ಸಂಧಿಯ ಹೀರೋಯಿನ್. ಸೊ ಅವರ ಡೆಬ್ಯೂ ಮೂವಿ ಬಗ್ಗೆ, ಇನ್ನು ಅವರ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಮತ್ತು ಅವರ ದೀಪಾವಳಿ ಬಗ್ಗೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರಂತ ಕೇಳ್ಕೊಳ್ಳೋಣ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ನಿಮಗೆ ಈಗ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು, ಹಾಗೂ ಸ್ಪಂದನಾ ಟಿವಿಯ ಎಲ್ಲ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಕುಟುಂಬದ ಪರವಾಗಿ, ನಮ್ಮ ಚಿತ್ರತಂಡ ಸವರ್ಣ ದೀರ್ಘ ಸಂಧಿ ಪರವಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ದೀಪಾವಳಿ ಹಬ್ಬ ಈ ಸತಿ ಅದಕ್ಕೆ ಕರೆಕ್ಟಾಗಿ ನಿಮ್ಮದು ಡೆಬ್ಯೂ ಮೂವಿ ಕೂಡ, ಫಸ್ಟ್ ಮೂವಿ ಕೂಡ ರಿಲೀಸ್ ಆಗಿದೆ. ಸೊ ಈ ಸತಿದು ದೀಪಾವಳಿ ಹಬ್ಬ ನಿಮಗೆ ಹೇಗೆ ಅನಿಸ್ತಾ ಉಂಟು? ಭರ್ಜರಿ ಸಂಭ್ರಮ ಅನಿಸ್ತಾ ಉಂಟು. ಸದ್ಯಕ್ಕೆ ನಾನು ಸವರ್ಣ ದೀರ್ಘ ಸಂಧಿಯ ಗುಂಗಿನಲ್ಲಿದ್ದೇನೆ. ಸೊ ದೀಪಾವಳಿ ಅಷ್ಟೊಂದು ಅಬ್ಬರಿಯಲ್ಲಿ ಆಚರಣೆ ಮಾಡಲಿಕ್ಕೆ ಅಂತ ಹೇಳಿದರೆ ಆಚರಣೆ ಬೇರೆ ರೀತಿಯಲ್ಲಿ ಆಗ್ತಾ ಉಂಟು. ಯೂಶ್ವಲಿ ನಾವು ಮೂಲತಃ ಉಡುಪಿಯವರು. ಸೊ ಉಡುಪಿಯಲ್ಲಿ ನನ್ನ ಫ್ಯಾಮಿಲಿ ಒಟ್ಟಿಗೆ ಸೇರಿ ಅಲ್ಲಿ ಒಂದಷ್ಟು ಪ್ರೋಗ್ರಾಮ್ಗಳೆಲ್ಲ ನಡೆಸಿ ಮನೆಯಲ್ಲಿ ಎಲ್ಲರೂ ಕಲಾವಿದರು. ಸೊ ಡ್ಯಾನ್ಸು, ಹಾಡು ಅದೆಲ್ಲ ಇದ್ದಿದ್ದೆ ಮನೆಯಲ್ಲಿ. ಯೂಶ್ವಲಿ ಹಾಗೆ ದೀಪಾವಳಿ ಆಚರಿಸ್ತೇವೆ ಫ್ಯಾಮಿಲಿ ಒಟ್ಟಿಗೆ. ಈ ಸಲ ಸವರ್ಣ ದೀರ್ಘ ಸಂಧಿ ರಿಲೀಸ್ ಆಗಿದೆ. ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿ ಸಕ್ಸಸ್ಫುಲ್ ಆಗಿ ಓಡ್ತಿದೆ ಸಿನಿಮಾ. ಸೊ ಅದೇ ಈ ಸಲ ದೀಪಾವಳಿಯ ಸಂಭ್ರಮ ಅಂತ ಹೇಳ್ಬೋದು. ಸೊ ಹಾಗೆ ಆಚರಿಸ್ತಾ ಇದ್ದೀವಿ ನಾವು ದೀಪಾವಳಿಯನ್ನು. ಈಗ ದೀಪಾವಳಿ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಮೆಮೊರಿ ಅನ್ನೋದು ಇದ್ದೇ ಇರ್ತದೆ. ಸೊ ನಿಮ್ಗೆ ಅಂಥದ್ದು ಯಾವುದಾದ್ರೂ ಮೆಮೊರಿ ಇದೆಯಾ ಮುಂಚೆದು? ಹೌದಪ್ಪ, ನಾವು ಹೇಳಿದ ಹಾಗೆ ಮೂಲತಃ ಉಡುಪಿಯವರು. ಅಜ್ಜಿ ಮನೆ ಇಲ್ಲೇ ಉಡುಪಿ ಬ್ರಹ್ಮಗಿರಿಯಲ್ಲಿರೋದು. ಉಡುಪಿಯಲ್ಲಿ ನಾವು ಪ್ರತಿಯೊಂದು ತಿಂಗಳು ತಿಂಗಳಿಗೆ ಒಂದ್ಸಲ ನಾವು ಸೇರ್ತೇವೆ ಉಡುಪಿಯಲ್ಲಿ ಒಟ್ಟಿಗೆ. ದೀಪಾವಳಿ ಅಂತ ಹೇಳಿದರೆ ಅದು ಮ್ಯಾಂಡೇಟರಿ. ವರ್ಷಕ್ಕೊಂದ್ಸಲ ದೀಪಾವಳಿ ಎಲ್ಲರೂ ಉಡುಪಿ ಬರಲೇಬೇಕು. ಫ್ಯಾಮಿಲಿ ಇಡೀ ಒಂದು 30 ಜನ ಸೇರ್ತೇವೆ ಮನೆಯಲ್ಲಿ. ಆ್ಯಂಡ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ಪ್ರತಿ ವರ್ಷ ನಾವು ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರು ಅಜ್ಜಿ ತನಕ ಎಲ್ಲರೂ ದೀಪ ಇಟ್ಟು, ಮನೆ ಸುತ್ತಲೂ ದೀಪ ಇಟ್ಟು ಒಂದು ಚಿಕ್ಕ ಪೂಜೆ ಮಾಡಿ, ಮತ್ತು ಅಜ್ಜಿ ಊಟ ಅಂತ ಹೇಳಿದರೆ ಅದು ಬೇರೆಯೇ ವಿಷಯ, ಮಿಸ್ ಮಾಡಲಿಕ್ಕೆ ಇಲ್ಲ. ಅವರದ್ದೊಂದು ಕೈ ರುಚಿ ಅಂತ ಹೇಳ್ತಾರಲ್ಲ, ಅವರೊಂದು ಸಾರನ್ನ ಪಲ್ಯ ಮಾಡಿಕೊಟ್ರೆ ನಮಗೆ ಸ್ವರ್ಗ. ಸೊ ಪ್ರತಿ ವರ್ಷ ಹಾಗೆ ಆಚರಿಸ್ತೀವಿ ನಾವು ದೀಪಾವಳಿ. ದಟ್ಸ್ ಮೈ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಸೊ ನೀವು ಅಜ್ಜಿ ಜೊತೆ ಏನಾದರೂ ಕುಕಿಂಗ್ ಅಲ್ಲಿ ಹೆಲ್ಪ್ ಮಾಡ್ತೀರಾ ಅಥವಾ ನೀವು ಕುಕಿಂಗ್ ಮಾಡ್ತೀರಾ? ಇಲ್ಲ, ಕುಕಿಂಗ್ ಇಷ್ಟ ಇಲ್ಲ. ನಾನು ಕಲ್ತಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್, ಅಂದರೆ ಹೇಳ್ಕೊಳ್ಳಿಕ್ಕೆ ಕಲ್ತಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್. ಬಟ್ ಅದರ ಮ್ಯಾನೇಜ್ಮೆಂಟ್ ಮಾಡಿದ್ದು, ಅದರ ಕುಕಿಂಗ್ ಆಸ್ಪೆಕ್ಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅಜ್ಜಿ ಏನು ಮಾಡ್ತಾರೋ, ಅಮ್ಮ ಏನು ಮಾಡ್ತಾರೋ ಅದು ಸರಿ ತಿನ್ನುವ ಕೆಲಸ ನಂದು. ಓಕೆ, ನಿಮ್ದೀಗ ಫಸ್ಟ್ ಮೂವಿ ಹೇಳಿಯೇ, ಸೊ ಅದ್ರ ಬಗ್ಗೆ ಅಂತೂ ಮಾತಾಡ್ಲೇಬೇಕು. ಸೊ ಅದ್ರ ಎರಡು ಡಬಲ್ ಖುಷಿ ನಿಮ್ಗೆ ಈ ಸತಿ. ಸೊ ಮೂವಿ ಹೇಗೆ ಆಯ್ತು ನಿಮ್ಗೆ? ಸೊ ನನ್ನ ಡೆಬ್ಯೂ ಸಿನಿಮಾದ ಹೆಸರು ಸವರ್ಣ ದೀರ್ಘ ಸಂಧಿ ಅಂತ. ಕೇಳಿಸ್ಕೊಂಡ ಕೂಡಲೇ ಸವರ್ಣ ದೀರ್ಘ ಸಂಧಿನ, ಇದೊಂದು ಸಿನಿಮಾ ಟೈಟಲ್ಲ, ಇದು ಯಾವುದೋ ವ್ಯಾಕರಣದ ಕ್ಲಾಸ್ ಥರ ಇದೆಯಲ್ಲ ಅಂತಾರೆ ಎಲ್ಲರೂ. ಬಟ್ ಆ್ಯಕ್ಚುಲಿ ಇದೊಂದು ನಾವು ಸ್ಕ್ರಿಪ್ಟ್ ಕೇಳುವಾಗ, ಫಸ್ಟ್ ಟೈಟಲ್ ಕೇಳುವಾಗ ಇಟ್ಸ್ ಸೋ ವಿಯರ್ಡ್ ಅನ್ನಿಸ್ತು. ಬಟ್ ಆಮೇಲೆ ಸ್ಕ್ರಿಪ್ಟ್ ಕೇಳಿಸ್ಕೊಳ್ಳುವಾಗ ತುಂಬ ಇಷ್ಟ ಆಯಿತು. ಇದೊಂದು ವಿಭಿನ್ನ ರೀತಿಯ ಸಿನಿಮಾ, ವಿಭಿನ್ನ ಸ್ಕ್ರಿಪ್ಟ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಕೂಡ ಒಬ್ಬಳು, ಈಗ ನಮ್ಮ ಚಿತ್ರರಂಗದಲ್ಲಿ ಡೆಬ್ಯೂ ಅಂತ ನಟಿಯರು ಕಾಲಿಟ್ಟಾಗ ಡೆಬ್ಯೂ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಾವು ಇಂಡಸ್ಟ್ರಿಗೆ ಬರ್ತೇವೆ. ಬಟ್ ಡೆಬ್ಯೂ ಸಿನಿಮಾದಲ್ಲೇ ಇಷ್ಟು ಪರ್ಫಾರ್ಮೆನ್ಸಿಗೆ ಅವಕಾಶ ಕೊಟ್ಟು, ಸ್ಕ್ರಿಪ್ಟಲ್ಲಿ ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ನ ಇನ್ವಾಲ್ವ್ ಮಾಡಿ ಬರೆದಿರೋವಂಥ ಒಂದು ಸ್ಕ್ರಿಪ್ಟ್ ಸವರ್ಣ ದೀರ್ಘ ಸಂಧಿ. ಇದರಲ್ಲಿ ವಿಶೇಷತೆ ಏನಂದರೆ, ವ್ಯಾಕರಣದ ಕ್ಲಾಸ್ ಥರ ಕೇಳಿಸ್ಬೋದು. ಇದು ಸವರ್ಣ ದೀರ್ಘ ಏನಪ್ಪ ಕನ್ನಡ ಮೇಷ್ಟ್ರದ್ದು ಸಿನಿಮಾ ಅಂತ ಅನ್ನಿಸ್ಬೋದು. ಬಟ್ ಇದರಲ್ಲಿ ವಿಭಿನ್ನವಾದ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಹೀರೋಗೆ. ಹೀರೋ ಹೆಸರು ಮುದ್ದಣ್ಣ ಅಂತ. ಓಕೆ, ಯೂಶ್ವಲಿ ಅಣ್ಣ ಗಿಣ್ಣ ಅಂತೆಲ್ಲ ಹೀರೋದ ಹೆಸರು ಇರಲ್ಲ. ಸೊ ಇದೇ ಒಂದು ವಿಶೇಷತೆ. ಈ ಮುದ್ದಣ್ಣ ಒಬ್ಬ ರೌಡಿ ಆಗಿರ್ತಾನೆ. ಓಕೆ, ಈ ರೌಡಿ ಸಾಧಾರಣ ರೌಡಿ ಅಲ್ಲ, ಯಾಕಂದರೆ ಇವನಿಗೆ ವ್ಯಾಕರಣದ ಹುಚ್ಚಿರುತ್ತೆ. ಒಬ್ಬ ರೌಡಿಗೆ ವ್ಯಾಕರಣ ಅಂದರೆ ಸಂಧಿ, ಸಮಾಸ, ಛಂದಸ್ಸು ಇದರಲ್ಲೆಲ್ಲ ಹುಚ್ಚಿದ್ರೆ ಅವನು ಈ ಹುಚ್ಚನ್ನು ಅವನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೇಗೆ ಬಳಸ್ತಾನೆ, ಆ ಗೀಳಿದ್ರೆ ಅದನ್ನು ಹೇಗೆ ಚಾನಲೈಸ್ ಮಾಡ್ಬೋದು ಇವನು ಅಂತ ಒಂದು ಮಜವಾದ ಕಥೆ ಬರೆದಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಅವನಿಗೆ ಉಚ್ಚಾರಣೆ
ಅಂದರೆ ಕನ್ನಡ ಪದಗಳ ಉಚ್ಚಾರಣೆಗಳಿಗೆ ತುಂಬ ವಿಲ್ ಬಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಫಾರ್ ಎಕ್ಸಾಂಪಲ್, ತುಂಬ ಜನ ಮಾತಾಡುವಾಗ ಸ್ವತಂತ್ರೋತ್ಸವ ಅಂತಾರೆ. ಅದು ಟ್ರೈಲರ್ ಅಲ್ಲಿ ಕೂಡ ಉಂಟು. ಎಸ್, ಸ್ವತಂತ್ರೋತ್ಸವ. ಅವ್ರಿಗೆ ಸ್ವಾತಂತ್ರ್ಯೋತ್ಸವ ಅದು ಕೂಡ ರಾಂಗು. ಅದು ಬಿಟ್ಟು ಸ್ವತಂತ್ರೋತ್ಸವ ಅಂತಾರೆ ಅವರು. ಸೊ ಇದನ್ನ ಕರೆಕ್ಟ್ ಮಾಡುವ ಹಾಗೆ. ವಾರ್ಷಿಕೋತ್ಸವ ಅಂತಾರೆ, ಇದನ್ನು ಕರೆಕ್ಟ್ ಮಾಡುವ ಹಾಗೆ. ಈ ಥರದ ವಿಭಿನ್ನ ರೀತಿಯ ಹುಚ್ಚಿದ್ರೆ ಒಬ್ಬ ರೌಡಿಗೆ ಹೇಗೆ ಮಜವಾಗಿ ಕ್ರಿಯೇಟ್ ಆಗ್ತದೆ ಸರ್ಕಮ್ಸ್ಟಾನ್ಸಸ್ ಅಂತ ಒಂದು ಕಥೆ. ಸೊ ಇದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗೆ? ಎಸ್, ಈ ಸಿನಿಮಾದಲ್ಲಿ ಈ ರೌಡಿ ಎಷ್ಟು ವಿಭಿನ್ನವಾಗಿರ್ತಾನೋ ಅಷ್ಟೇ ರಿಯಲಿಸ್ಟಿಕ್ ಆಗಿ ನನ್ನ ಕ್ಯಾರೆಕ್ಟರ್ನ ಬರೆದಿದ್ದಾರೆ. ಇವಳ ಹೆಸರು, ನನ್ನ ಪಾತ್ರದ ಹೆಸರು ಅಮೃತವರ್ಷಿಣಿ ಅಂತ. ಬೆಂಗಳೂರಲ್ಲಿ ಸಾಧಾರಣ ಹುಡುಗಿರು ಹೇಗಿರ್ತಾರೆ, ಈ ನಡುವೆ ಕ್ಲಾಸಿಕಲ್ ಸಿಂಗರ್ ಆಗಿರ್ತಾಳೆ ಇವಳು. ಸೊ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಮಾಡರ್ನ್ ಆಗಿ, ಪಾಶ್ ಆಗಿ, ಕ್ಲಾಸಿ ಆಗಿರೋಳು ಇವಳು. ಅಂದರೆ ಏನು ಹೇಳೋಣ, ಶಿ ಈಸ್ ಕಲ್ಚರಲಿ ರಿಚ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅವಳ ಸಿಂಗಿಂಗ್ ವೃತ್ತಿ ಮೇಲೆ ತುಂಬ ಫೋಕಸ್ ಇಟ್ಕೊಂಡಿರುವಂಥ ಒಬ್ಳು ಸಿಂಗರ್ ಇವಳು ಅಮೃತವರ್ಷಿಣಿ. ಸೊ ಟ್ವಿಸ್ಟ್ ಏನಂದರೆ, ಈ ಎಜುಕೇಟೆಡ್ ಹುಡುಗಿಗೆ ಒಬ್ಬ ಅನ್ಎಜುಕೇಟೆಡ್ ರೌಡಿ ಅವನ ಜೊತೆ ಹೇಗೆ ಕನೆಕ್ಟ್ ಆಗುತ್ತೆ ಅವಳಿಗೆ, ಮತ್ತು ಅವರ ಜೀವನದಲ್ಲಿ ಏನೇನು ಆಗುತ್ತೆ, ಏನೇನು ಈವೆಂಟ್ಸ್ ಆಗುತ್ತೆ ಅಂತ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಎಸ್. ಸೊ ಈಗ ನಿಮ್ಮದು ಡೈರೆಕ್ಟರೇ ಆಕ್ಟರ್ ಕೂಡ. ಸೊ ಅವರು ಚಾಲಿ ಪೋಲಿಲದ್ದು ಡೈರೆಕ್ಟರ್. ಅದಕ್ಕೆ ಅಂತೂ ತುಂಬಾನೇ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ ಮೂವಿಗೆ. ಇದರಲ್ಲಿ ಅವರೇ ಪುನಃ ಡೈರೆಕ್ಟರ್. ಕರಾವಳಿದು ಒಂದು ದೊಡ್ಡ ಮೂವಿಯೇ ಹೇಳ್ಬೋದು ಅದು. ಸೊ ಅದಕ್ಕೆ ಈಗ ರೆಸ್ಪಾನ್ಸ್ ಹೇಗೆ ಬರ್ತಾ ಉಂಟು ನಿಮ್ಮ ಹೊಸ ಮೂವಿಗೆ? ಸೊ ಚಾಲಿ ಪೋಲಿಲು ಡೈರೆಕ್ಟ್ ಮಾಡಿರುವಂತಹ ವೀರೇಂದ್ರ ಶೆಟ್ಟಿ ಅವರು ತುಂಬಾ ಯಶಸ್ಸು ನೋಡಿದ್ದಾರೆ ಚಾಲಿ ಪೋಲಿಲು ಮೂಲಕ. ಅದು ಒಂದು ದಾಖಲೆನೇ ಮಾಡಿತ್ತು ಇಲ್ಲಿ ಕರಾವಳಿಯಲ್ಲಿ. ಅಂದ್ರೆ ಕರಾವಳಿಯ ಸಿನಿಮಾ, ತುಳು ಸಿನಿಮಾ ಅಂತ ಹೇಳಿದ್ರೆ ಫಸ್ಟ್ ತಲೆಗೆ ಬರೋದೇ ಚಾಲಿ ಪೋಲಿಲು. ಯಾಕಂದ್ರೆ 511 ದಿನಗಳ ಕಾಲ ನಮ್ಮ ಮಂಗಳೂರು ಕಡೆಯಲ್ಲಿ ಓಡ್ತಾ ಇತ್ತಂತೆ. ನನಗೆ ಇದು ವೀರೇಂದ್ರ ಶೆಟ್ಟಿ ಅವರ ಇಂಟ್ರೊಡಕ್ಷನ್ ಆದ ಮೇಲೆ ಗೊತ್ತಾಯ್ತು, ಈ ತರ ಒಂದು ಸಿನಿಮಾ ಬಂದಿತ್ತು. ಯಾಕಂದ್ರೆ ನಾನು ತುಳು ಸಿನಿಮಾ ನೋಡ್ತಿರ್ಲಿಲ್ಲ ಮುಂಚೆ. ಸೊ ವೀರೇಂದ್ರ ಶೆಟ್ಟಿ ಅವರು ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ. ಅವರು ಚಾಲಿ ಪೋಲಿಲು ಡೈರೆಕ್ಷನ್ ಆದ ಮೇಲೆ 5 ವರ್ಷಗಳ ಕಾಲ ನಂತರ ಒಂದು ಕನ್ನಡ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಆಪರ್ಚುನಿಟಿ ಮಿಸ್ ಮಾಡೋದೇ ಬೇಡ ಅಂತ ಹೇಳಿ ನಾನು ರೆಡಿ ಆಗಿದ್ದೆ. ಸೊ ಸವರ್ಣ ದೀರ್ಘ ಸಂಧಿ ಅವರು ತುಂಬ ಶ್ರಮಪಟ್ಟು ಬರೆದಿರೋವಂಥ ಒಂದು ಸ್ಕ್ರಿಪ್ಟ್ ಆಗಿದೆ. ಅದು ಸ್ಕ್ರಿಪ್ಟ್ ನರೇಷನ್ ಹೇಗಾಯಿತು ಅಂತ ಹೇಳಿದ್ರೆ, ನನಗೆ ಉಷಾ ಭಂಡಾರಿ ಅವರ ಇನ್ಸ್ಟಿಟ್ಯೂಟಲ್ಲಿ ನಾನು ಅಭಿನಯ ಕಲ್ತಿದ್ದು ಬೆಂಗಳೂರಿನಲ್ಲಿ. ಸೊ ಅವರ ಮೂಲಕ ಗೊತ್ತಾಯಿತು ಈ ಥರ ಚಾಲಿ ಪೋಲಿಲು ಡೈರೆಕ್ಟ್ ಮಾಡಿದ್ರು, ಸೂಪರ್ ಸಕ್ಸಸ್ ಆಗಿತ್ತು, ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ, ಮಿಸ್ ಮಾಡಬೇಡ ಅಂತ ಹೇಳಿದರು. ಓಕೆ, ನಿಮಗೆ ಹೇಗೆ ಆಫರ್ ಬಂತು? ನೀವು ಹೇಗೆ ಸೆಲೆಕ್ಟ್ ಆದ್ರಿ? ಇದು ಆ್ಯಕ್ಚುಲಿ ಯೂಶ್ವಲಿ ಇಂಟರ್ವ್ಯೂಸಲ್ಲಿ ಅವರಿಗೆ ಕೇಳ್ತಾರೆ, ವೀರೇಂದ್ರ ಶೆಟ್ಟಿ ಅವರಿಗೆ ಕೇಳ್ತಾರೆ. ಬಟ್ ನಾನು ಹೇಳ್ತೇನೆ ಈಗ. ಸೊ ಅವರು ಹೇಳುವ ಪ್ರಕಾರ ಅವ್ರು ಅನ್ಕೊಂಡಿದ್ರಂತೆ ಟೀಮ್ನವರು, ಹೀರೋಯಿನ್ ಅಂದರೆ ಎಷ್ಟು ಜನ ಆಸಕ್ತಿಯವರು ಇರ್ತಾರೆ, ಪ್ರತಿಭೆ ಇದ್ದವ್ರು ಇರ್ತಾರೆ, ನಮಗೆ ಹೀರೋಯಿನ್ ಸಿಕ್ಕುದು ದೊಡ್ಡ ಪ್ರಶ್ನೆನೇ ಅಲ್ಲ, ಕಷ್ಟದ ಕೆಲಸ ಅಲ್ಲ ಅಂತ ಅನ್ಕೊಂಡಿದ್ರಂತೆ. ಬಟ್ ಆಡಿಷನ್ಸ್ ನಡೆಸುವಾಗ 1.5 ತಿಂಗಳ ಕಾಲ ನಡೆಸಿದಾರಂತೆ ಹೀರೋಯಿನ್ ಹುಡುಕ್ಲಿಕ್ಕೆ. ಅದು ಬರೀ ಒಬ್ರಿಗೆ ಆಕ್ಟಿಂಗ್ ಬಂದ್ರೆ ಇನ್ನೊಬ್ರಿಗೆ ಅಮೃತವರ್ಷಿಣಿಯಲ್ಲಿ ಬೇಕಾದ ಲುಕ್ ಇರಲಿಲ್ಲ, ಅಥವಾ ಲುಕ್ ಇದ್ರೆ ಆಕ್ಟಿಂಗ್ ಬರ್ತಿರ್ಲಿಲ್ಲ. ಈ ಥರ ಒಂದು ಗೊಂದಲದಲ್ಲಿ ಇದ್ರು ಅವರು. ಸೊ ಆಮೇಲೆ ವೀರೇಂದ್ರ ಶೆಟ್ಟಿ ಅವರಿಗೆ ಉಷಾ ಭಂಡಾರಿ, ನಮ್ಮ ಅಪ್ಪೆ ಟೀಚರ್ ಉಷಾ ಭಂಡಾರಿ ಅವರು ತುಂಬ ಕ್ಲೋಸ್ ಆಗಿರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಅವರು. ಸೊ ಉಷಾ ಭಂಡಾರಿ ಅವ್ರ ಹತ್ರ ಹೇಳ್ಕೊಂಡ್ರಂತೆ, ಈ ಥರ ನಮಗೆ ಹೀರೋಯಿನ್ ಬೇಕು, ಏನು ಮಾಡಬೇಕು ಅಂತ. ದೆನ್ ಉಷಾ ಮೇಡಮ್ ನನ್ನನ್ನು ಸಜೆಸ್ಟ್ ಮಾಡಿದ್ರಂತೆ. ನಾನು ಆವಾಗ ಅಟ್ ದಟ್ ಪಾಯಿಂಟ್ ಇನ್ ಮೈ ಲೈಫ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಕಾಲೇಜಿಂದ ಹೊರಗೆ ಬಂದಿದ್ದೆ, ಆ್ಯಕ್ಟಿಂಗೇ ನನ್ನ ವೃತ್ತಿ ಆಗಬೇಕು ಅಂತ ನಾನು ನಿರ್ಧಾರ ತಗೊಂಡಾಗಿತ್ತು. ಬಟ್ ಸರಿಯಾದ ಅವಕಾಶಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದಷ್ಟು ಸೀರಿಯಲ್ ಆಫರ್ ಬಂದಿತ್ತು, ಸಿನಿಮಾ ಆಫರ್ ಬಂದಿತ್ತು. ಕೆಲವು ಅವ್ರ ಕಡೆಯಿಂದ ಆಗಲಿಲ್ಲ, ಕೆಲವು ನನ್ನ ಕಡೆಯಿಂದ ಆಗಲಿಲ್ಲ, ಅಥವಾ ಟೈಮ್ ಸರಿ ಹೋಗಲಿಲ್ಲ, ಟೈಮ್ ಕೂಡಿ ಬರ್ತಾ ಇರಲಿಲ್ಲ. ಸೊ ಲಾಸ್ಟಲ್ಲಿ ನಾನು ಯಾವ ಮೈಂಡ್ ಸೆಟ್ಟಲ್ಲಿ ಆಡಿಷನಿಗೆ ಹೋದೆ ಅಂತ ಹೇಳಿದರೆ, ಇದು ಒಂದು ಸಿನಿಮಾ, ನನ್ನ ಕೆಲಸ ಚೆನ್ನಾಗಿ ಆಡಿಷನ್ ಕೊಟ್ಟು ಬರುವುದು ಅಂತ ಹೇಳಿ ನಾನು ಇದು ಸಿಗ್ಬೋದು, ಇದಿಷ್ಟು ಚೆನ್ನಾಗಿ ಮೂಡ್ ಬರ್ಬೋದು ಸಿನಿಮಾ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಹೋದೆ ಆಡಿಷನ್ಗೆ, ಚೆನ್ನಾಗಾಯಿತು, ಸೆಲೆಕ್ಟ್ ಆದೆ. ಆ್ಯಂಡ್
ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಅವತ್ತು ಆಡಿಷನ್ ಹೋದ ದಿನ ಆ ವಾತಾವರಣ ಹೇಗುಂಟು ಅಂತ ಇನ್ನೂ ನನ್ನ ಕಣ್ಮುಂದೆ ಉಂಟು. ಅಂದರೆ ಆ ಟೀಮ್ ಎಷ್ಟು ಉತ್ಸಾಹ ಪಡ್ತಾ ಇತ್ತು ಈ ಸ್ಕ್ರಿಪ್ಟ್ ಬಗ್ಗೆ, ಎಷ್ಟು ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಕೇಳ್ತಾ ಇದ್ದೆ ಅಂದರೆ ಶೂಟಿಂಗ್ ಯಾವಾಗಿಂದ ಮೇಡಮ್ 12th ಡೇಟ್ಸ್ 12th to 18th ಇದು ಆಮೇಲೆ ಇನ್ನೊಂದು ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ. ದೇ ವರ್ ಸೋ ಕ್ಲಿಯರ್ ಅಬೌಟ್ ಇಟ್. ಸೊ ಫ್ರಮ್ ಡೇ ಒನ್ ಇಷ್ಟು ಕ್ಲಿಯರ್ ಆಗಿ ಮಾತಾಡ್ತಾ ಇಷ್ಟು ಕಾನ್ಫಿಡೆನ್ಸ್ ಉಂಟು ಸ್ಕ್ರಿಪ್ಟ್ ಮೇಲೆ ಅಂತ ಅವತ್ತೇ ಗೊತ್ತಾಗಿದ್ದು. ಓಕೆ, ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ದೊಡ್ಡ ಆ್ಯಕ್ಟ್ರೆಸ್ಸೇ ಇದ್ದಾರೆ. ಸೊ ನಿಮಗೆ ಅವರಿಂದ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಂತು ಹೇಳ್ಬೋದಾ? ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆ್ಯಕ್ಚುಲಿ. ನನ್ನ ಕುಟುಂಬದವರು, ನನ್ನ ತಂದೆಯ ಕಡೆ ಕುಟುಂಬದವರು ಮೋಸ್ಟ್ ಆಫ್ ದೆಮ್ ಆರ್ ಕಲಾವಿದರು. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ಅಥವಾ ಕಿರುತೆರೆಯಲ್ಲಿ ಪಾಲ್ಗೊಂಡ ಕಲಾವಿದರು ಇವರೆಲ್ಲರೂ. ನನ್ನ ತಂದೆ ಹೆಸರು ರವಿ ಭಟ್ ಅಂತ ಹಲವಾರು ಸೀರಿಯಲ್ಗಳಲ್ಲಿ ಸಿನಿಮಾದಲ್ಲಿ ನೋಡಿರ್ತೀರ. ನನ್ನ ಸೋದರತ್ತೆ ವಿನಯಾ ಪ್ರಸಾದ್ ಅವರಂತೂ ಬಹುಭಾಷಾ ನಟಿ ಅಂತ ಹೇಳ್ತಾರೆ, ಅವ್ರು ಕೇಳೋದೇ ಬೇಡ ಅವ್ರ ಬಗ್ಗೆ. ಅವರ ಮಗಳು ಕೂಡ ಪ್ರಥಮಾ ಪ್ರಸಾದ್ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ. ಈಗಾಗಲೇ ಒಂದಷ್ಟು ಸೀರಿಯಲ್ಗಳು ಹಾಗೆ ಸಿನಿಮಾಗಳು ಮಾಡ್ತಿದ್ದಾರೆ. ಪ್ರಥಮಾ ಆ್ಯಂಡ್ ಅವರ ಗಂಡ ಸೂರ್ಯ ಅಂತ ಇಬ್ಬರು ಡಾನ್ಸರ್ಸು. ಅಂದರೆ ಸುಮ್ಮನೆ ಏನೋ ಡಾನ್ಸ್ ಕ್ಲಾಸ್ ಅಲ್ಲ, ಅವ್ರು ಆ್ಯಕ್ಚುಲಿ ವಿದುಷಿ ಪ್ರಥಮಾ ಪ್ರಸಾದ್ ಆ್ಯಂಡ್ ಸೂರ್ಯ ರಾವ್ ಅವರು ಕಥಕಳಿ ಎಲ್ಲ ಮಾಡಿ ಯಕ್ಷಗಾನದಲ್ಲಿ ಪಳಗಿದ್ದವರು. ಪತ್ತರಾಜೆ ಅಂತ ಒಂದು ತುಳು ಸಿನಿಮಾ ಕೂಡ ಮಾಡಿದ್ದಾರೆ, ಅದರಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಅವರು. ಅವರು ಬಿಟ್ಟು ಇನ್ನೂ ನನ್ನ ಅಪ್ಪನ ಅಕ್ಕಂದಿರು ಇಬ್ಬರು 4 ಜನ, ಅಂದರೆ ಇಬ್ಬರು ಅಕ್ಕಂದಿರು 2 ತಂಗಿಯರಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ, ಅಂದರೆ ಶಾಸ್ತ್ರೀಯವಾಗಿ ಕಲಿತ ಸಂಗೀತಗಾರರು. ಎಲ್ಲರೂ ಕಾನ್ಸರ್ಟ್ಸ್ ಎಲ್ಲ ಕೊಡ್ತಿದ್ರು ಮುಂಚೆ. ಒಬ್ಬರು ಅಕ್ಕ ಅಂತೂ ನೈಟಿಂಗೇಲ್ ಆಫ್ ಬೆಹರೇನ್ ಅಂತ ಕರೀತಿದ್ರು. ಬೆಹರೇನಲ್ಲಿ ಅಷ್ಟು ಕಾನ್ಸರ್ಟ್ಸ್ ಕೊಟ್ಟು ಎಲ್ರಿಗೂ ಇಷ್ಟ ಆಗಿ. ಸೊ ಇಷ್ಟೆಲ್ಲ ಹೇಳಿದ್ನಲ್ಲ ಯಾಕೆ ಅಂತ ಹೇಳಿದರೆ, ಇಷ್ಟು ಕಲೆ ನನ್ನ ಕುಟುಂಬದಲ್ಲಿ ತುಂಬಿ ತುಳುಕ್ತಾ ಇರೋವಾಗ ನನಗೆ ಎಲ್ಲರೂ ಈಸಿಯಾಗಿ ಹೇಳೋದೇನೆಂದರೆ, ನಿಮಗೆ ಬ್ಲಡ್ಡಲ್ಲಿ ಬಂದಿರುತ್ತೆ, ನಿಮ್ಗೇನು ತುಂಬ ಸುಲಭ ಇದು ಅಂತ ಹೇಳ್ತಾರೆ ತುಂಬ ಜನ. ಬಟ್ ಅದು ಹಾಗೆ ಆಗಲಿಲ್ಲ. ನನಗೆ ಬ್ಲಡ್ಡಲ್ಲಿ ಬಂತು ಅಂತ ಅನ್ನಿಸ್ಲೇ ಇಲ್ಲ. ಯಾಕಂದರೆ ನನಗೆ ಚಿಕ್ಕವಳಿಂದ ಈ ಫೀಲ್ಡಲ್ಲಿ ಆಸಕ್ತಿ ಇರಲಿಲ್ಲ. ನಾನು ತುಂಬ ಸ್ಪೋರ್ಟ್ಸ್ ಕಡೆ ಗಮನ ಕೊಡ್ತಿದ್ದೆ. ಐ ವಾಸ್ ಅ ಬಾಸ್ಕೆಟ್ಬಾಲ್ ಪ್ಲೇಯರ್. ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸಲ್ಲಿ ತುಂಬ ಇನ್ವಾಲ್ವ್ ಆಗ್ತಿದೆ ಸ್ಕೂಲಲ್ಲಿ. ನಾಟಕ, ಮ್ಯೂಸಿಕ್ ಸೈಡ್ ಅದೆಲ್ಲ ಅಷ್ಟೇ ಇರ್ತಿದ್ದೆ, ಬಟ್ ಅದರಲ್ಲಿ ನಾನೇ ಬೆಸ್ಟ್ ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಇರಲಿಲ್ಲ. ಸೊ ಒಬ್ಬ ಕಲಾವಿದರ ಕುಟುಂಬದಿಂದ ಬಂದವಳಿಗೆ ನಾನು ನನ್ನ ಕಲೆಯನ್ನು ಕಲಿಬೇಕಾಗಿತ್ತು. ಐ ಹ್ಯಾಡ್ ಟು ಲರ್ನ್ ಇಟ್ ಫ್ರಮ್. ಅಂದರೆ ಹೀರೋಯಿನಿಗೆ, ಒಬ್ಬ ಆ್ಯಕ್ಟ್ರೆಸ್ಸಿಗೆ ಏನೇನು ಫೀಚರ್ಸ್ ಇರಬೇಕು, ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಇರಬೇಕು, ನನ್ನ ವಾಯ್ಸ್ ಹೇಗೆ ಮಾಡ್ಯುಲೇಷನ್ ಮಾಡೋದು, ಬಾಡಿ ಕಂಟ್ರೋಲ್ ಆಗಲಿ, ಅಭಿನಯ ಆಗಲಿ, ಆ ಕ್ಯಾರೆಕ್ಟರ್ ಒಳಗೆ ಮುಳುಗೋದು ಹೇಗೆ ಅಂತ ಹೇಳಿ ಅದೆಲ್ಲ ಕಲಿಬೇಕಾಗಿತ್ತು. ಹೊರತು ಇದು ಕಷ್ಟದ ಪ್ರಯತ್ನ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಶ್ರಮಪಟ್ಟು ಕಲ್ತಿರುವಂಥದ್ದು ಬ್ಲಡ್ಡಲ್ಲಂತೂ ಬಂದಿಲ್ಲ. ಓಕೆ, ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಯ್ತು. ಇದು ಆಕ್ಟಿಂಗ್ ಕಲೀಲಿಕ್ಕೆ ಅದು ಸುಲಭದ ವಿಷಯ ಅಲ್ಲ ಹೇಳಿ. ಸೊ ಇದಕ್ಕಿಂತ ಮುಂಚೆ ನೀವು ಆಡ್ಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ದೀರಿ ಅಂತ? ಹೌದು, ಮಾಡ್ಲಿಂಗ್ ಮಾಡ್ತಿದ್ದೆ. ನಾನು ಕಾಲೇಜಲ್ಲಿರುವಾಗ ತುಂಬ ಮಾಡ್ಲಿಂಗ್ ಮಾಡ್ತಿದ್ದೆ. ನಮ್ಮ ಬೆಂಗಳೂರಿನಲ್ಲಿ ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್ ಅಂತ ಒಂದು ಆಭರಣದ ಮಳಿಗೆ ಉಂಟು. ಅವರು ನನ್ನ ಫೋಟೋ ಒಂದು ಪೋಸ್ಟರ್ ಮಾಡಿಸಿ ಆಟೋಸ್ ಮೇಲೆ ಹಾಕ್ಸಿದ್ರು ಬೆಂಗಳೂರಲ್ಲಿ. ಸೊ ಒಂದು ಟೈಮ್ ಆದ ನಂತರ ಎಷ್ಟು ಆಟೋಸ್ ಮೇಲೆ ನನ್ನ ಫೋಟೋ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಆಟೋ ರಾಣಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಇನ್ನೊಂದು ನಮ್ಮ ರಿಲಯನ್ಸ್ ಟ್ರೆಂಡ್ಸಿಗೆ ಒಂದು TVC ಮಾಡಿದ್ದೆ, ಕಮರ್ಷಿಯಲ್ ಮಾಡಿದ್ದೆ ರಾಣಾ ದಗ್ಗುಬಾಟಿ ಒಟ್ಟಿಗೆ. ಮತ್ತು ನನ್ನ ಆಂಟಿ, ನನ್ನ ಸೋದರತ್ತೆ ವಿನಯಾ ಪ್ರಸಾದ್ ಅವರಿಗೆ ಒಟ್ಟಿಗೆ ಕೂಡ ಶ್ರೀ ಗಣೇಶ್ ಜ್ಯುವೆಲರ್ಸಿಗೆ ನಾವಿಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ಕೆಲಸ ಮಾಡಿದ್ವಿ. ಅವರೊಟ್ಟಿಗೆ ಫೋಟೋ ಶೂಟ್ ಕೂಡ ಮಾಡಿದ್ವಿ. ಓಕೆ, ಸೊ ಈಗ ಇದು ಫಸ್ಟ್ ಮೂವಿ ಹೇಳಿದರೆ ನಿಮ್ಮ ಶೂಟಿಂಗ್ ಎಲ್ಲ ಹೊಸತ್ತು, ಮತ್ತು ನೀವು ಹೇಳಿದಾಗೆ ಅಭಿನಯ ಸ್ವಲ್ಪ ಕಷ್ಟ ಅಂತ ಕೂಡ ಹೇಳಿದ್ರಿ. ಸೊ ನಿಮಗೆ ಹೇಗೆ ಅನ್ನಿಸ್ತಿತ್ತು ಆ್ಯಕ್ಟಿಂಗ್ ಮಾಡುವಾಗ? ಕ್ಯಾಮ್ರಾ ಫೇಸ್ ಮಾಡೋದು ಫಸ್ಟ್ ಟೈಮ್ ಆಗಿರಲಿಲ್ಲ. ಅಂದರೆ ಮಾಡ್ಲಿಂಗಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಿದ್ನಲ್ಲ, ಸೊ ಕ್ಯಾಮ್ರಾಗೆ ಫೇಸ್ ಮಾಡಿ ಆ ನರ್ವಸ್ನೆಸ್ ಆಗೋದು ಅದೆಲ್ಲ ಇರಲಿಲ್ಲ. ಬಟ್ ನನಗೆ ಒಂದೇ ಯೋಚನೆ ಇದ್ದಿದ್ದೇನೆಂದರೆ, ನನ್ನ ವಿನಯ್ ಆಂಟಿ ಒಟ್ಟಿಗೆ ನಾನು ತುಂಬ ಶೂಟಿಂಗೆಲ್ಲ ಹೋಗ್ತಿದ್ದೆ, ಪಪ್ಪನೊಟ್ಟಿಗೆ ಲೊಕೇಶನ್ಸಿಗೆ ಹೋಗ್ತಿದ್ದೆ. ಅವರ ಅಭಿನಯ ನೋಡಿ ನನಗೊಂಥರ ಇಂಟಿಮಿಡೇಷನ್ ಶುರುವಾಗ್ತಿತ್ತು. ಓ ಮೈ ಗಾಡ್, ಇವರು ಇಷ್ಟು ಕಾನ್ಫಿಡೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾರೆ, ಇಷ್ಟು ಸುಲಭವಾಗಿ ಮುಗಿಸ್ತಾರೆ ಅವರ ಆ್ಯಕ್ಟಿಂಗು. ಅಂದರೆ ಇಟ್ ಲುಕ್ಸ್
ಈಸಿಯರ್, ಇಟ್ ಲುಕ್ಸ್ ಸೋ ಈಸಿ. ಇದು ನಾನು ಬಟ್ ಅದ್ರ ಕಷ್ಟ ಏನುಂಟು ಅಂತ ನನಗೆ ಗೊತ್ತಿತ್ತು. ನಾನು ಮಾಡ್ಬೋದಾ, ಇಷ್ಟು ಕಾನ್ಫಿಡೆನ್ಸಲ್ಲಿ ನಾನು ಮಾಡ್ಬೋದಾ, ಈ ಥರ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅಂತ ಒಂದು ತಲೆಯಲ್ಲಿತ್ತು. ಆ್ಯಂಡ್ ಅಫ್ಕೋರ್ಸ್ ಇಂಥ ಕಲಾವಿದರ ಕುಟುಂಬದಿಂದ ಬಂದವರು ಅಂತ ಹೇಳಿದರೆ ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೇಗೆ ಮಾಡ್ತಾರೆ ಇವ್ರು, ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅಥವಾ ಅವರ ಭಾಷೆ ಹೇಗಿರುತ್ತೆ, ಅವ್ರನ್ನ ಹೇಗೆ ಕಂಡಕ್ಟ್ ಮಾಡ್ಕೊಳ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಎಲ್ರಿಗೂ. ಸೊ ಅದನ್ನು ಯೋಚನೆ ಮೋರ್ ದೆನ್ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ನಿಂತು ಆ್ಯಕ್ಟ್ ಮಾಡೋಕ್ಕಿಂತ ಇದೆಲ್ಲ ನನ್ನ ತಲೆಗೆ ಬಂದು ಓ ಮೈ ಗಾಡ್ ನಾನು ಮಾಡ್ಬೋದಾ, ಆಮ್ ಐ ಕೇಪಬಲ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಬಟ್ ಈಗ ಫಸ್ಟ್ ಫಿಲ್ಮ್ ಆಗಿದೆ, ಇಷ್ಟು ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್. ಎಲ್ರಿಗೂ ಕಥೆ ಅಲ್ಲದೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ಕೂಡ ಕೆಲವು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿ ನಾನು ಇಷ್ಟೊಂದು ದಿನ ಶ್ರಮ ಪಟ್ಟೋದಕ್ಕೆ ಒಂದು ಓಕೆ, ಇಟ್ ವಾಸ್ ವರ್ತ್ ಇಟ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮೊಟ್ಟಿಗೆ ಇಷ್ಟೆಲ್ಲ ಮಾತಾಡಿದ್ರಿ, ದೀಪಾವಳಿ ಸ್ಪೆಷಲ್ ಬೇರೆ. ಸೊ ಈಗ ಒಂದು ಬ್ರೇಕ್ ತಗೊಳ್ಳುವಂಥ ಟೈಮ್ ಆಗಿದೆ. ಸೊ ಒಂದು ಬ್ರೇಕ್ ತಗೊಳ್ಳೋಣ. ಓಕೆ, ನೋಡಿದ್ವಲ್ಲ ವೀಕ್ಷಕರೇ, ಕೃಷ್ಣ ಅವರೊಟ್ಟಿಗೆ ಇನ್ನಷ್ಟು ಮಾತನ್ನು ಕಂಟಿನ್ಯೂ ಮಾಡೋಣ ಒಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿದಾಗೆ ಇವತ್ತು ನಮ್ಮ ಜೊತೆ ಕೃಷ್ಣ ಅವರಿದ್ದಾರೆ. ಅವರೊಂದಿಗೆ ಮಾತನ್ನು ಇನ್ನಷ್ಟು ಮಾತಾಡೋಣ, ಕಂಟಿನ್ಯೂ ಮಾಡೋಣ. ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಥ್ಯಾಂಕ್ ಯು. ಸೊ ನಿಮ್ಮದೊಂದು ಸೆನ್ಸೇಷನಲ್ ಸಾಂಗ್ ಹೇಳಿದ್ರೆ ಕೃಷ್ಣನದ್ದು ಸಾಂಗ್, ನೀವು ಹಾಡ್ಬೋದಾ 2 ಲೈನ್ ನಮಗೋಸ್ಕರ? ನಾನು ಹಾಡ್ತೇನೆ, ಬಟ್ ಈಗ ಟಿವಿ ನೋಡ್ತಾ ಇರೋರೆಲ್ಲ ಸ್ವಲ್ಪ ಕಿವಿ ಮುಚ್ಕೊಳ್ಳಿ ಆಯ್ತಾ? ಅಡ್ಡಿಲ್ಲಪ್ಪ, ತುಂಬಾ ಒಳ್ಳೆ ಹಾಡ್ತೀವಿ. ಓಕೆ, ಇದು ನಮ್ಮ ಸಿನಿಮಾದಲ್ಲಿ ಕೊಳಲಾದಿನ ಕೃಷ್ಣ ನಿನ್ನ ಕೈಯಲ್ಲಿ ಅಂತ ಒಂದು ಹಾಡು. ಮಜಾ ಏನಂದ್ರೆ ಈ ಹಾಡಿನಲ್ಲಿ ನನ್ನ ಹೆಸರೇ ಉಂಟು. ಅಂಡ್ ಇದು ತುಂಬಾ ತುಂಬಾ ಸೆನ್ಸೇಷನ್ ಆಗಿರುವಂತಹ ಸಾಂಗ್. ಸೊ ಮನೋಮೂರ್ತಿ ಅವರು ಮ್ಯೂಸಿಕ್ ಕಂಪೋಸಿಷನ್ ಮಾಡಿರುವಂತಹ ಹಾಡು. ವೀರೇಂದ್ರ ಶೆಟ್ಟಿ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು, ಅವರೇ ಲಿರಿಕ್ಸ್ ಬರೆದಿದ್ದಾರೆ ಇದಕ್ಕೆ. ಸೊ ತುಂಬಾ ಮಧುರವಾದಂತಹ ಒಂದು ಹಾಡು. 1-2 ಲೈನ್ ಹಾಡ್ತೀನಿ. ಕೊಳಲಾದೆನಾ ಕೃಷ್ಣ ನಿನ್ನ ಕೈಯಲ್ಲಿ, ಕಳಿದೋದೆನಾ ಗೋಪಿಲೋಲ ನಿನ್ನಲ್ಲಿ, ನವಿಲಾದೆನಾ ನಿಂತಾಗ ನಿನ್ನೆದುರಲ್ಲಿ, ಏನೋ ಕಂಪನ ನವಿರಾಗಿ ನನ್ನಿದೆಯಲ್ಲಿ, ಕೊಳಲಾದೆನಾ ಕೃಷ್ಣ ನಿನ್ನ ಕೈಯಲ್ಲಿ. ಸೊ ಈಗ ಇಂಡಸ್ಟ್ರಿಗೆ ಇನ್ನೊಬ್ರು ಸಿಂಗರ್ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒರಿಜಿನಲ್ ಸಾಂಗ್ ಅನ್ನ ನಾವು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈ ಒರಿಜಿನಲ್ ಸಾಂಗ್ ತುಂಬಾನೇ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ, ನೀವು ಕೂಡ ನೋಡ್ಕೊಂಡು ಬನ್ನಿ. ಕೃಷ್ಣ ನಿನ್ನ ಕೈಯಲ್ಲಿ, ಕಳೆದೋದೆನಾ ಗೋಪಿಲೋಲ ನಿನ್ನಲ್ಲಿ, ಹಗಲಿರುಳು ನಿನಗಾನ ಸದಾ ನಿನ್ನದೇ ಧ್ಯಾನ, ನೀನೊಲಿದು ಬಂದ ದಿನ ಅದೇ ನನಗೆ ಬಹುಮಾನ, ನವಿಲಾದೆನಾ ನಿಂತಾಗ ನಿನ್ನೆದುರಲ್ಲಿ, ಏನೋ ಕಂಪನ ನವಿರಾಗಿ ನನ್ನಿದೆಯಲ್ಲಿ, ಕೊಳಲಾದೆನಾ ಕೃಷ್ಣ ನಿನ್ನ ಕೈಯಲ್ಲಿ. ಮಾಧವನು ನೀನು, ನಿನ ರಾಧೆ ನಾನು, ಬಳಿ ಬರಲು ನಾಚಿ ನೀರಾದೆ ನಾನು, ನನ್ನಿದೆಯ ತುಂಬೆಲ್ಲ ನಿನ್ನೊಲವ ಶೃಂಗಾರ, ಪ್ರಣಯಾಂತರಂಗದಲ್ಲಿ ಸವಿಭಾವ ಸಂಚಾರ,
ಸೊ ಈ ಸಾಂಗ್ ಬಗ್ಗೆ ನಿಮ್ಮ ಹತ್ರ ನಾವು ಕೇಳಲೇಬೇಕು, ನೀವು ಹೇಳಲೇಬೇಕಾಗಿರುವಂಥ ಸಾಂಗ್. ಸೊ ಇದಕ್ಕೆ ಲಿರಿಕ್ಸ್ ಬರೆದವರು ಮತ್ತು ಮನೋಮೂರ್ತಿ ಅವರು ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಹೇಳ್ಬೋದಾ? ಸಿಂಗರ್ ಖಂಡಿತ. ನನಗೆ ಫಸ್ಟ್ ಗೊತ್ತಾದಾಗ ಅಂದರೆ ಮನೋಮೂರ್ತಿ ಸರ್ ನಮ್ಮ ಸಿನಿಮಾಗೆ, ನನ್ನ ಡೆಬ್ಯೂ ಸಿನಿಮಾಗೆ ಮನೋಮೂರ್ತಿ ಸರ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇಟ್ ವಾಸ್ ಲೈಕ್ ಅನ್ಬಿಲೀವಬಲ್ ಮೂಮೆಂಟ್. ಯಾಕಂದರೆ ಮುಂಗಾರು ಮಳೆ, ಮಿಲನದಿಂದ ಎಲ್ಲ ಮಳೆ ಬಂದರೆ ಸಾಕು ಅವ್ರ ಹಾಡುಗಳು ಶುರುವಾಗ್ತವೆ ನಮ್ಮ ಮನೆಯಲ್ಲಿ. ಅಂಥದ್ರಲ್ಲಿ ನನ್ನ ಡೆಬ್ಯೂ ಸಿನಿಮಾಗೆ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿರಂದರೆ ತುಂಬ ತುಂಬ ಖುಷಿ ಆಯಿತು. ಈ ಕೊಳಲಾದಿನ ಕೃಷ್ಣ ನಿನ್ನ ಕೈಯಲ್ಲಿ ಅಂತ ಒಂದು ಹಾಡೇನಿದೆ, ಇವರು ಮನೋಮೂರ್ತಿ ಸರ್ ಅವರು ಆ್ಯಕ್ಚುಲಿ ಬ್ರೇಕ್ ತೊಗೊಂಡಿದ್ರು. 3 ವರ್ಷದ ನಂತರ ಅವರು ಮೊದಲನೇ ಹಾಡು ಮಾಡಿರೋದು ಕೊಳಲಾದಿನ. ಅಂಡ್ ಈ ಹಾಡು ಇವಾಗ ಸೂಪರ್ ಡೂಪರ್ ಹಿಟ್ ಆಗ್ಬಿಟ್ಟಿದೆ. ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವರ ಹೆಲೋ ಟ್ಯೂನು ಕೊಳಲಾದಿನ ಅಂತ ಶುರುವಾಗುತ್ತೆ. ಸೊ ಈ ಹಾಡಿನ ವಿಶೇಷತೆ ನನಗೆ ಯಾಕೆ ಇಷ್ಟು ಸ್ಪೆಷಲ್ ಅಂತ ಹೇಳಿದರೆ, ಇದು ಸವರ್ಣದೀರ್ಘ ಸಂಧಿ ಸಿನಿಮಾದಲ್ಲಿ ಇದು ನನ್ನ ಎಂಟ್ರಿ ಸಾಂಗ್, ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್. ನಾನು ಫಸ್ಟ್ ಟೈಮ್ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ಳೋದು ಈ ಹಾಡಿನ ಮೂಲಕ. ಇಷ್ಟು ಟ್ರೆಂಡ್ ಆಗ್ತಿರೋ ಹಾಡು ಮೂಲಕ ನಾನು ಇಂಡಸ್ಟ್ರಿಗೆ ಪರಿಚಯ ಆಗ್ತಿದ್ದೇನೆ ಹೀರೋಯಿನ್ ಆಗಿ. ದಟ್ ವಾಸ್ ಟೂ ಸ್ಪೆಷಲ್. ಇನ್ನೊಂದೇನಂದ್ರೆ ಲಿರಿಕ್ಸ್ ಅಲ್ಲಿ ಕೃಷ್ಣ ನಿನ್ನ ಕೈಯಲ್ಲಿ ಅಂತ ನನ್ನ ಹೆಸರು ಉಂಟು ಸಾಂಗ್ ಅಲ್ಲಿ. ಮನೋಮೂರ್ತಿ ಸರ್ ಅವರು ಅದೆಷ್ಟೋ ಮಧುರವಾಗಿ ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ದಾರೆ. ಇದಕ್ಕೆ ಲಿರಿಕ್ಸ್ ಬರೆದಿರೋದು ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ವೀರೇಂದ್ರ ಶೆಟ್ಟಿ ಅವರು. ಅವರು ಡೈರೆಕ್ಷನ್ ಅಲ್ಲ, ಆ್ಯಕ್ಟಿಂಗ್ ಅಲ್ಲ, ಬೇರೆ ಏನೇನು ಕೆಲಸ ಇದೆಯೋ ಸಿನಿಮಾದಲ್ಲಿ ಎಲ್ಲದನ್ನು ಅವ್ರು ಮಾಡಿದ್ದಾರೆ. ಕಡೆಗೆ ಕೋರಸ್ ಸಿಂಗರ್ ಆಗಿ ಕೂಡ ಮಾಡಿದ್ದಾರೆ. ನಿಮ್ಗೆ ಅದು ಕೇಳಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಒನ್ ಆಫ್ ದ RR ಅಲ್ಲಿ ಅವರ ವಾಯ್ಸ್ ಕೂಡ ಉಂಟು. ಸೊ ಈ ಹಾಡಿಗೆ ಲಿರಿಕ್ಸ್ ಬರೆದಿರೋ ಅಂಥದ್ದು ನಮ್ಮ ಡೈರೆಕ್ಟರ್ ವೀರೇಂದ್ರ ಶೆಟ್ಟಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಹಾಡು. ಆ್ಯಂಡ್ ತುಂಬ ಅದಕ್ಕೆ ಈ ಹಾಡಿಗೆ ಎಷ್ಟು ಮನ್ನಣೆ ಬೇಕಾಗಿತ್ತೋ ಅದು ಸಿಕ್ಕಿದೆ ಅಂತ ನಮಗೆ ತುಂಬ ಖುಷಿ ಇದೆ. ಓಕೆ, ಈ ಸಾಂಗ್ಸನ್ನು ನಾವು ಕೂಡ ನೋಡಿದ್ದೇವೆ, ಯೂಟ್ಯೂಬಲ್ಲಿ ಹೊರಗೆ ಬಂದಿದೆ ಕೆಲವು ಸಾಂಗ್. ಸೊ ಅದರ ಲೊಕೇಶನ್ ಬಗ್ಗೆ ಎಂಥ ಲೊಕೇಶನ್? ಸೊ ನಿಮಗೆ ಆಗ ಶೂಟಲ್ಲಿ ಹೇಗೆ ಅನ್ನಿಸ್ತು ಲೊಕೇಶನ್ಸ್ ಎಲ್ಲ ನೋಡಿ? ಲೊಕೇಶನ್ ಒಂದೇ ಇತ್ತು ಈ ಹಾಡ್ ಶೂಟಿಂಗ್ ಅಲ್ಲಿ. ಅದು ನಮ್ಮ ಬೆಂಗಳೂರಲ್ಲಿ ಒಂದು ಪ್ರಭಾತ್ ಸ್ಟುಡಿಯೋ ಅಂತ ಇದೆ. ಪ್ರಭಾತ್ ಸ್ಟುಡಿಯೋ ಅಲ್ಲಿ ಇಡೀ ಅಂದ್ರೆ ಇದು ಸಾಂಗ್ನ ವಿಜುವಲ್ಸಿಗೆ ಏನ್ ಐಡಿಯಾ ಇತ್ತು ಅಂತ ಹೇಳಿದ್ರೆ, ನಾನೊಬ್ಳು ಪ್ರೊಫೆಷನಲ್ ಸಿಂಗರ್ ಅಲ್ವಾ, ಪ್ರೊಫೆಷನಲ್ ಸಿಂಗರ್ ಒಬ್ಳು ಸ್ಟುಡಿಯೋ ಅಲ್ಲಿ ಹಾಡ್ತಾ ಇರುವಂತ ಒಂದು ದೃಶ್ಯ ಬೇಕಿತ್ತು. ಇದು ಹೀರೋಯಿನ್ ಎಂಟ್ರಿಗೂ ಬೇಕಿತ್ತು ಮತ್ತೆ ಕಥೆ ಫ್ಲೋಗೂ ಬೇಕಿತ್ತು. ಸೊ ಒಂದು ಸ್ಟುಡಿಯೋ ಅಲ್ಲಿ ಅಮೃತ ವರ್ಷಿಣಿ ಹಾಡ್ತಾ ಇರುವಂತ ಒಂದು ದೃಶ್ಯ ಇದು. ಇಡೀ ವಿಡಿಯೋ ಸಾಂಗ್ ಇನ್ನು ರಿಲೀಸ್ ಆಗಲಿಲ್ಲ. ಸೊ ವಿಶೇಷತೆ ಏನಂದ್ರೆ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂದ ಕೂಡಲೇ ಜನರು ಏನು ಅನ್ಕೋಬಹುದು, ಮ್ಯೂಸಿಕ್ ಹೇಗಿರುತ್ತೆ, ಅಬ್ಬರ ಬಿಲ್ಡಪ್ಪು ಗಜ 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 ಅಂತೆಲ್ಲ ಮ್ಯೂಸಿಕ್ ಅನ್ಕೊಳ್ತಾರೆ. ಬಟ್ ಇದರಲ್ಲಿ ಕೂಡ ವೀರೇಂದ್ರ ಶೆಟ್ಟಿ ಅವರು ಬೌನ್ಸರ್ ಹಾಕಿದ್ರು. ಒಂದು ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿ ಮನೋಮೂರ್ತಿ ಸರ್ ಅವರು ಮ್ಯೂಸಿಕ್ ಕೊಟ್ಟಿರುವಂತಹ ಮೆಲೋಡಿ ಕ್ಲಾಸಿಕಲ್, ಇಡೀ ಸಿನಿಮಾದಲ್ಲಿ ಬರೀ ಕ್ಲಾಸಿಕಲ್ ಮ್ಯೂಸಿಕ್ಕೇ ಇರೋದು. ನೀವು ಸಾಂಗ್ಸ್ ಕೇಳಿ ಅಥವಾ ಮಧ್ಯದಲ್ಲಿ RR BGM ಅಂತ ಏನಂತೀವಿ ನಾವು, BGM ಆಗಲಿ ಎಲ್ಲ ಕ್ಲಾಸಿಕಲ್ ಟ್ಯೂನಲ್ಲೇ ಹೋಗುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ ಸಿಂಗರ್ ಅಲ್ವಾ, ಹೀರೋಯಿನ್ ಕ್ಯಾರೆಕ್ಟರ್ ಒಬ್ಳು ಪ್ರೊಫೆಷನಲ್ ಸಿಂಗರ್, ಕ್ಲಾಸಿಕಲ್ ಸಿಂಗರ್ ಆಗಿರ್ತಾಳೆ ಇವಳು. ಸೊ ಇಡೀ ಸಿನಿಮಾ ಅದೇ ಸ್ಟೈಲಲ್ಲಿ ಹೋಗುತ್ತೆ. ದಿಸ್ ವಾಸ್ ಆಲ್ಸೋ ಕ್ವೈಟ್ ಇಂಟ್ರೆಸ್ಟಿಂಗ್ ಫಾರ್ ಮೀ. ಆ್ಯಂಡ್ ಮನೋಮೂರ್ತಿ ಸರ್ ಅವರು ಬರೀ ಕೊಳಲಾದಿನ ಅಲ್ಲ, ಇನ್ನು 3-4 ಹಾಡಿದೆ. ತುಂಬಾ ಚೆನ್ನಾಗಿ, ಒಟ್ಟಿನಲ್ಲಿ 7 ಹಾಡಿದೆ. ಮಧುರ ಮಧುರ ಒಂದು ಸಾಂಗ್ ಇದೆ, ಮಧುರ ಅಂತ ಒಂದು ಹಾಡಿದೆ. ಮತ್ತೆ ನಮ್ಮ ಕಥೆಗೆ ತಕ್ಕಾಗಿ ಒಂದು 2 ಸಿಚುವೇಶನ್ಗಳಲ್ಲಿ 2 ಹಾಡುಗಳು ಹಾಕಿದ್ದಾರೆ. ಆಕ್ಚುಲಿ ಅದು BGM ಕ್ಯಾಟಗರಿಗೆ ಸೇರುವಂತ ಹಾಡುಗಳು, ಬಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಜೂಕ್ ಬಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಎಸ್, ಸೊ ಅದನ್ನು ನೀವು ವಿಂಕಲ್ಲೆಲ್ಲ ಕೇಳಿಸ್ಕೋಬಹುದು. 2 ಚಿಕ್ಕ 1.5 ನಿಮಿಷದ ಹಾಡುಗಳಿದ್ದಾವೆ. ತುಂಬಾ ಚೆನ್ನಾಗಿ. ಇದಕ್ಕೆ ಕೂಡ ಲಿರಿಕ್ಸ್ ಬರ್ದಿರುವುದು ನಮ್ಮ ವೀರೇಂದ್ರ ಶೆಟ್ಟಿ. 7 ಹಾಡುಗಳಲ್ಲಿ 5 ಹಾಡುಗಳಿಗೆ ವೀರೇಂದ್ರ ಶೆಟ್ಟಿ ಅವರು ಲಿರಿಕ್ಸ್ ಬರ್ದಿರುವಂತದ್ದು. ಸೂಪರ್ ಆಗಿ ಬರ್ದಿದ್ದಾರೆ. ಹೌದು, ನಮ್ಗೆ ಕೂಡ ಕೇಳಲಿಕ್ಕೆ ಸಿಕ್ಕಿದೆ ಹೇಳುದೇ ನಮ್ಗೆಲ್ಲ ಖುಷಿಯಾದಂತ ವಿಷಯ. ಅಷ್ಟು ಒಳ್ಳೆ ಸಾಂಗ್ಸ್ಗಳು. ಸೊ ನೀವೀಗ ಫಸ್ಟ್ ಮೂವಿಯೇ ಮಾಡಿದ್ದೀರಿ, ಸೊ ನಿಮ್ಗೆ ಸ್ವಲ್ಪ ಎಲ್ಲ ಇರ್ತದೆ ಹೆದರಿಕೆ ಅಂತದ್ರು. ಸೊ ಹಾಗೆ ಕ್ಯಾಮ್ರಾ ಫಿಯರ್ ಬಿಟ್ಟು ಆಕ್ಟಿಂಗ್ ಹೇಳಿದ್ರೆ ಕಷ್ಟ ಹೇಳಿದ್ರಿ. ಸೊ ಅದಕ್ಕೊಂದು
ಇರ್ತದೆ. ಸೊ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಅದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಹೌದು, ಮೊದಲನೇದಾಗಿ ನನ್ನ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಅವರು ಇಲ್ಲದಿದ್ದರೆ ನಾನು ಏನು ಇಲ್ಲ ಅನ್ನುವಷ್ಟು ಸಪೋರ್ಟ್ ಯಾವಾಗಲೂ, ಅಂದರೆ ಸಿನಿಮಾಗೆ ಮಾತ್ರ ಅಲ್ಲ, ನನ್ನ ಲೈಫಲ್ಲಿ ನಾನು ಏನೇ ನಿರ್ಧಾರ ತಗೊಳ್ತೇನೆ ಅದಕ್ಕೆ ಗಟ್ಟಿಯಾಗಿ ಒಬ್ರು ಯಾರಾದರೂ ಹಿಂದೆ ನಿಲ್ಲಬೇಕು. ಓಕೆ, ಸೊ ಆ ನಿಲ್ಲುವವರು ಯಾರು ಅಂತ ಹೇಳಿದ್ರೆ ನನ್ನ ತಂದೆ ತಾಯಿ. ಇಷ್ಟು ಮಾಡರ್ನ್ ಆಗಿ, ಅಷ್ಟು ಏನು ಹೇಳ್ಬೋದು, ಓಪನ್ ಆಗಿರ್ತಾರೆ ನನ್ನ ತಂದೆ ತಾಯಿ. ಆ್ಯಕ್ಚುಲಿ ನನ್ನ ತಂದೆ ತಾಯಿ ಅಲ್ವೇ ಅಲ್ಲ, ಅವರು ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನು ಸೀಕ್ರೆಟ್ ಇರಲ್ಲ ಮನೆಯಲ್ಲಿ, 3 ಜನ ಗಮ್ಮತ್ತಿನಲ್ಲಿ ಇರ್ತೇವೆ. ನಾವು ಆ್ಯಕ್ಚುಲಿ ಇರೋದು ಮನೆಯಲ್ಲಿ 3 ಜನ, ನಾನು ಅಮ್ಮ ಅಪ್ಪ. ಮನೆ, ನಾನು ಹೇಳ್ತಾ ಇರ್ತೇನೆ ಎಲ್ರಿಗೂ, ಮನೆ ಒಂಥರ PG ಥರ ಆಗೋಗ್ಬಿಟ್ಟಿದೆ. ಯಾಕಂದರೆ ಅಮ್ಮ ಕೂಡ ಕೆಲಸ ಮಾಡ್ತಾರೆ, ಪಪ್ಪ ಬ್ಯುಸಿ ಇರ್ತಾರೆ ಸೀರಿಯಲ್ ಶೂಟಿಂಗ್ ಅಂತೆಲ್ಲ ಹೇಳಿ. ನಾನೀಗ ಬ್ಯುಸಿ ಆಗ್ತಾ ಇದ್ದೇನೆ. ಯಾರು ಹೋಗ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಮನೆ PG ಆಗಿ ಹೋಗಿದೆ. ಮೂರು ಬೇರೆ ಬೇರೆ ಸಿಟಿಯಲ್ಲಿ ಕೂತ್ಕೊಂಡು ಕಾನ್ಫರೆನ್ಸ್ ಕಾಲ್ ಮಾಡ್ತೇವೆ ದಿನ. ಇವತ್ತೇನಾಯ್ತು, ಇವತ್ತಿದು ಗಮ್ಮತ್ತಾಯ್ತು, ಅದೆಲ್ಲ ಆಯ್ತು ಅಂತ ಹೇಳಿ. ಅವ್ರು ಯಾವತ್ತು ನನ್ನನ್ನ ಮಗಳೇ ನೀನು ಇದು ಹೀಗೆ ಮಾಡಬಾರ್ದು, ಅಥವಾ ನೀನು ಡಾಕ್ಟರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕಂತ ಯಾವತ್ತು ಪುಷ್ ಮಾಡಿದವರಲ್ಲ. ಸೊ ನನಗೆ ದೊಡ್ಡ ಪಿಲ್ಲರ್ಸ್ ಆಫ್ ಸಪೋರ್ಟ್ ಅಂತ ಹೇಳ್ಬೋದು ನನ್ನ ತಂದೆ ತಾಯಿ. ಮತ್ತೆ ಈ ಸಿನಿಮಾಗೆ ಸಂಬಂಧಪಟ್ಟಾಗ ನಮ್ಮ ಡೈರೆಕ್ಟರ್ ವೀರೇಂದ್ರ ಶೆಟ್ಟಿ ಅವರು, ಅವರಿಗೆ ಸ್ಕ್ರಿಪ್ಟ್ ಹೀಗೇ ಇರಬೇಕು ಅಂತ ಒಂದು ಕಲ್ಪನೆ ಇತ್ತು. ನಾನು ಹೀಗೆ ಬರ್ದಿದ್ದೇನೆ ಸ್ಕ್ರಿಪ್ಟನ್ನು, ನೀವು ಹೀಗೆ ಪೋರ್ಟ್ರೇ ಮಾಡಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವರಿಗೆ. ಸೊ ಅದು ಅವರು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ, ಫಸ್ಟ್ 2 ದಿನ ರಿಹರ್ಸಲ್ ಇತ್ತು, ರಿಹರ್ಸಲ್ ಚೆನ್ನಾಗಾಯ್ತು. ಹಾಗೆಯೇ ಶೂಟಿಂಗಿಗೆ ಹೋದ್ದು ನಾವು. ಆ್ಯಕ್ಚುಲಿ ಆ್ಯಕ್ಟರ್ಸ್ ಅಂತ ಹೇಳಿದ ಕೂಡಲೇ ಅದೊಂದು ಶೂಟಿಂಗ್ ಆಗೋ ಮುಂಚೆ ಒಂದು ರ್ಯಾಪೋ ಇರಬೇಕು, ಮಾನಿಟರ್ ಮುಂದೆ ಪ್ರಾಕ್ಟೀಸ್ ಎಲ್ಲ ಮಾಡಿ, ಅದೆಲ್ಲ ಆಗಲೇ ಇಲ್ಲ ನಮಗೆ. ಯಾಕಂತ ಹೇಳಿದ್ರೆ ನಮ್ಮ ವೀರೇಂದ್ರ ಶೆಟ್ಟಿ ಅವರು ಫುಲ್ ಬೇರೆ ಎಲ್ಲ ಕೆಲಸಗಳಲ್ಲಿ ಬ್ಯುಸಿ ಇರ್ತಿದ್ರು. ಸಡನ್ ಆಗಿ ಬಂದು ನನ್ನ ಪಕ್ಕ ಕೂತು ಓಕೆ ರೋಲಿಂಗ್ ಆಕ್ಷನ್ ಅಂತಿದ್ರು ಆ್ಯಂಡ್ ಶುರು ಮಾಡಿಬಿಡ್ತಿದ್ರು. ಸೊ ರಿಹರ್ಸಲ್ಗೆ ಟೈಮೇ ಸಿಕ್ಕಲಿಲ್ಲ ಹಾಗೆ. ಬಟ್ ಹಿ ವಾಸ್ ಸೋ ಕ್ಲಿಯರ್, ಅವರೆಷ್ಟು ಫೋಕಸ್ಡ್ ಆಗಿ ಕ್ಲಿಯರ್ ಆಗಿದ್ರು ನನಗೆ ಈ ಥರನೇ ಬೇಕು ಅಂತ ಹೇಳಿ. ಸೊ ಪ್ರಾಡಕ್ಟ್ ನೀವು ನೋಡ್ತಾ ಇದ್ದೀರಿ. ಹೌದು, ಖಂಡಿತವಾಗಿಯೂ. ಸೊ ನೀವು ಈಗಷ್ಟೇ ಒಂದು ಸಾಂಗ್ ಕೂಡ ಹಾಡಿದ್ರಿ, ತುಂಬಾನೇ ಒಳ್ಳೆಯಾಗಿ ಹಾಡಿದ್ರಿ. ನೀವೇನಾದ್ರೂ ಸಿಂಗಿಂಗ್ ಕ್ಲಾಸ್ ಹೋಗ್ತಿದ್ದೀರಾ, ಸಂಗೀತ ಅಭ್ಯಾಸ ಮಾಡ್ತಿದ್ದೀರಾ? ಚಿಕ್ಕವಳಿದ್ದಾಗ ನಾನು ಹೇಳಿದೆಲ್ಲ, ಕಲಾವಿದರ ಕುಟುಂಬ ಅಂತ ಹೇಳಿ ನನ್ನ ಅಪ್ಪ ಅಮ್ಮ ತಳ್ಳಿದ್ರು. ಇಲ್ಲ, ನೀನು ಶಾಸ್ತ್ರೀಯ ಸಂಗೀತ ಕಲೀಲೇಬೇಕು ಅಂತ ಹೇಳಿ. ಆಗ ನನಗೆ ಕೂಡ ಇಂಟ್ರೆಸ್ಟ್ ಇತ್ತೇನೋ, ಅದಕ್ಕೆ ಹೋದೆ. ಒಂದು 3-4 ವರ್ಷ ಕಲಿತೆ ನಾನು ಶಾಸ್ತ್ರೀಯ ಸಂಗೀತ. ಬಟ್ ಕಂಟಿನ್ಯೂ ಮಾಡಲಿಲ್ಲ. ಸ್ಪೋರ್ಟ್ಸ್ ಕಡೆ ಗಮನ ಹೋಗಿ ತುಂಬಾ ಬಾಸ್ಕೆಟ್ಬಾಲಿನ ಹುಚ್ಚಿತ್ತು ಅವಾಗ. ಎಲ್ಲ ಕಡೆ ಹೋಗೋದು, ದಿನ 5:15 ಎದ್ದು ಅವಾಗ ಅಲಾರ್ಮ್ ಕೂಡ ಬೇಕಾಗ್ತಿರ್ಲಿಲ್ಲ ನನಗೆ, ಅಷ್ಟು ಪ್ಯಾಷನೇಟ್ ಆಗಿರ್ತಿದ್ದೆ ಬಾಸ್ಕೆಟ್ಬಾಲ್ ಬಗ್ಗೆ. ಸೊ ಗಮನ ಆಚೆ ಶಿಫ್ಟ್ ಆದ್ರಿಂದ ನಾನು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಶಾಸ್ತ್ರೀಯ ಸಂಗೀತ ಎಲ್ಲ ಸೈಡಿಗೆ ಇಟ್ಟದ್ದು. ಈಗ ಮೇ ಬಿ ಈ ಸಿನಿಮಾದ ಮೂಲಕ ನಾನು ಸಿಂಗರ್ ಆಗಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀನಿ. ಮೇ ಬಿ ನನ್ನ ಒಳಗಿನ ಸಿಂಗರ್ ಹೊರಗೆ ಬರ್ತಾ ಉಂಟೇನೋ, ಪುನಃ ಕ್ಲಾಸಸ್ ಶುರು ಮಾಡಬೇಕು ಅನ್ನಿಸ್ತಾ ಉಂಟು ನನಗೆ. ಅನ್ನಿಸ್ತಾ ಉಂಟಷ್ಟೇ ಕ್ಲಾಸ್. ಅದು ಈಗ ನಮ್ಮ ಸಿನಿಮಾದ ಗುಂಗಿನಲ್ಲಿದ್ದೇನೆ ಅಂತ ಹೇಳಿದ್ನಲ್ಲ, ಸವರ್ಣ ದೀರ್ಘ ಸಂಧಿ ಸಂಭ್ರಮ ನಡೀತಾ ಉಂಟು. ಮಂಗಳೂರಿನಲ್ಲಂತೂ ಹೌಸ್ಫುಲ್ ಶೋಸ್ ನಡೀತಾ ಉಂಟು. ಸೊ ಇದರ ಪ್ರಮೋಷನ್ಸ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿ ಈಗ ಟೈಮ್ ಇಲ್ಲ. ನಾನು ನನ್ನ 1 hour ಫಿಟ್ನೆಸ್ ಮಾಡ್ಲಿಕ್ಕೆ ಕೂಡ ಟೈಮ್ ಸಿಗ್ತಾ ಇಲ್ಲ. ಓಕೆ. ಸೊ ಈಗ ನಿಮ್ಮ ಶೂಟಿಂಗ್ ಸ್ಪಾಟ್ ಅಲ್ಲಿ, ಈಗ ಆದಂತ ಶೂಟಿಂಗ್ ಸ್ಪಾಟ್ ಅಲ್ಲಿ ನಿಮ್ಗೆ ಸಿಹಿ ಆದಂಥದ್ದು ಮತ್ತೆ ಕಹಿ ಆದಂತ ಮೂಮೆಂಟ್ಸ್ ಯಾವ್ದಾದ್ರು ಇದೆಯಾ? ಖಂಡಿತ ಇದೆ. ಸಿಹಿ ಆದಂಥದ್ದು ಅದೇನು ಹೇಳೋಣ, ತುಂಬ ಇದೆ. ಯಾಕಂದರೆ ಫಸ್ಟ್ ಫಿಲ್ಮಲ್ಲಿ ಎಷ್ಟು ಸ್ಪೆಷಲ್ ವಿಷಯಗಳಿದಾವೆ ಅಂತ ಹೇಳಿದರೆ, ಇದು ನನ್ನ ಡ್ರೀಮ್ ಡೆಬ್ಯೂ ಅಂತ ಹೇಳ್ಕೊಳ್ಬೋದು ನಾನು. ಮೊದಲನೇದಾಗಿ ಇಷ್ಟೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ದು. ಎರಡನೇದು, ಶೂಟಿಂಗ್ ಶುರುವಾಗೋ ಮುಂಚೆ ನನ್ನ ಪಪ್ಪನಿಗೆ, ನನ್ನ ರಿಯಲ್ ಲೈಫ್ ಪಪ್ಪ ರವಿ ಭಟ್, ಅವರಿಗೆ ನನ್ನ ಪಪ್ಪನ ಕ್ಯಾರೆಕ್ಟರ್ ಸಿಕ್ತು ಈ ಸಿನಿಮಾದಲ್ಲಿ. ಓಕೆ. ಸೊ ನಾನು ಸೆಲೆಕ್ಟ್ ಆದ ನಂತರ ಪಪ್ಪ ಅವ್ರಿಗೆ ಕೇಳಿದ್ರು, ಇದ್ರ ಕ್ಯಾರೆಕ್ಟರ್ ನಾನು ಮಾಡ್ಬೋದಾ ಅಂತ ಕೇಳಿದ್ರು. ಅವರು ಅಫ್ಕೋರ್ಸ್ ಸರ್, ವೈ ನಾಟ್ ಅಂತ ಹೇಳಿ ವೆಲ್ಕಮ್ ಮಾಡಿದ್ರು ಟೀಮ್ಗೆ. ಸೊ ನನ್ನ ಡೆಬ್ಯೂ ಸಿನಿಮಾದಲ್ಲಿ ನನ್ನ ನಿಜವಾದ ಪಪ್ಪ ನನ್ನ ಆನ್ ಸ್ಕ್ರೀನ್ ಪಪ್ಪ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಸ್ಪೆಷಾಲಿಟಿ. ಶೂಟಿಂಗ್ ಆಗುವಾಗ ಅದೊಂದು ಸಂಭ್ರಮ ಇತ್ತು. ಪಪ್ಪ ಬರ್ತಿದ್ರು ಸೆಟ್ಟಿಗೆ, ಪಪ್ಪನೊಟ್ಟಿಗೆ ಗಮ್ಮತ್ ಮಾಡೋದು, ಮತ್ತೆ ನಮ್ಮ ಇಡೀ ಕರಾವಳಿ ಟೀಮ್ ಒಟ್ಟು ಸೇರಿದಾಗ ಒಂದು
ಫ್ರೆಂಡ್ಸ್ ಟೀಮ್ ಒಟ್ಟಿಗೆ ಸೇರಿ ಸಿನಿಮಾದ ಶೂಟಿಂಗ್ ಮಾಡ್ತಾ ಇದ್ದೆ ಅನ್ನಿಸ್ತು. ಗಮ್ಮತ್ತಿತ್ತು, ಶೂಟಿಂಗ್ ತುಂಬ ಗಮ್ಮತ್ತಿತ್ತು. ಒಂದು ಇನ್ಸ್ಟೆನ್ಸ್ ಹೇಳಬೇಕಿದ್ರೆ, ನಮ್ಮ ಹೀರೋ ಕ್ಯಾರೆಕ್ಟರ್ ಏನಿದ್ದಾರೆ ಅವರು ರೌಡಿ ಅಂತಲ್ವಾ, ಅವರು ಕೋಲೆಲ್ಲ ತಿರುಗಿಸ್ಲಿಕ್ಕುಂಟು. ಓಕೆ, ಅಂದ್ರೆ ಒಂದು ಶಾರ್ಟ್ ಅಲ್ಲಂತೂ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗ್ತಿತ್ತು, ಒಂದು ಶಾರ್ಟ್ ಅಲ್ಲಂತೂ ಎರಡೆರಡು ಕೋಲು ಹೀಗೆ ಹೀಗೆ ಫುಲ್ ಹೀಗೆಲ್ಲ ತಿರುಗಿಸ್ಲಿಕ್ಕೆ ಉಂಟು ಅವರು. ಅದು ಆಕ್ಚುಲಿ ಇಟ್ಸ್ ಅ ಮಾರ್ಷಿಯಲ್ ಆರ್ಟ್, ಕಲ್ತಿದ್ದು ಅವರು ತುಂಬಾ ವರ್ಷಗಳ ಹಿಂದೆ ಕಲ್ತು, ಅಂದ್ರೆ ಒಂದೆರಡು ಸಲ ಟ್ರೈ ಮಾಡಿ ಬರುವಂತದ್ದಲ್ಲ ಅದು. ಹಾ, ಸೊ ಅದು ಒಂದು ಕೈಯಲ್ಲೇ ಕಷ್ಟ. ನಮ್ಮ ವೀರೇಂದ್ರ ಶೆಟ್ರು ಪಂಟ್ರ್ ಅಲ್ವಾ, ಸೊ ಎರಡು ಕೈಯಲ್ಲಿ ಬೀಸಿದ್ದಾರೆ ಕೋಲನ್ನು. ಓಕೆ, ನಾವು ಸೆಟ್ ಅಲ್ಲಿ ಒಂದಷ್ಟು ಜನ ಸೇರಿ ಆ ಕೋಲ್ ತಿರುಗಿಸ್ಲಿಕ್ಕೆ ಟ್ರೈ ಮಾಡುದು ನಾವು. ಅದು ತಲೆಗೆ ಹೊಡೆದು, ಕಾಲಿಗೆ ಹೊಡೆದು, ಇಲ್ಲೆಲ್ಲ ಪೆಟ್ಟಾಗಿ ಎಂತದೆಲ್ಲ ಆಗಿದೆ ಅವತ್ತು. ಬಟ್ ಮಜಾ ಇತ್ತು, ಮಜಾ ಇತ್ತು. ಕಹಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅದು ಶೂಟಿಂಗ್ ಟೀಮ್ ಜೊತೆ ಯಾವುದು ಕಹಿ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ, ಯಾಕಂದ್ರೆ ಹೇಳಿದ ಹಾಗೆ ಎಲ್ಲರೂ ಫ್ರೆಂಡ್ಸ್ ತರ ಇದ್ವಿ ಗ್ರೂಪ್ ಅಲ್ಲಿ. ಬಟ್ ಕಹಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಈ ಸಿನಿಮಾದ ಶೂಟಿಂಗ್ ನಲ್ಲಿ ಆಕ್ಚುಲಿ ಕೋಇನ್ಸಿಡೆಂಟಲಿ ಅಂತ ಹೇಳ್ಬೋದು, ಅದೊಂಥರ ವಿಚಿತ್ರ ಅನ್ನಿಸ್ತು ನನಗೆ. ನಮ್ಮ ಕೊಳಲಾದಿನ ಕೃಷ್ಣ ನಿನ್ನ ಕೈಯಲ್ಲಿ ಹಾಡಿನ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಅವತ್ತು ಬೆಳಿಗ್ಗೆ ಶೂಟಿಂಗ್ ಶುರು ಆಗ್ಬೇಕಿತ್ತು. ಇದು ಫೆಬ್ರವರಿ 26, 2019. ಮೇಕಪ್ ಎಲ್ಲ ಹಾಕಿ ನಾನು ಸ್ಟುಡಿಯೋ ಅಲ್ಲಿ ರೆಡಿ ಆಗಿ ಕೂತಿದ್ದೇನೆ, ಗೊಂಬೆ ಹಾಕಿ ಕೂತಿದ್ದೇನೆ. ಫೋನ್ ಬಂತು, 7:30 ಬೆಳಿಗ್ಗೆ ಫೋನ್ ಬಂತು, ನಿಮ್ಮ ಉಡುಪಿಯಲ್ಲಿರುವ ನಿಮ್ಮ ಅಜ್ಜ ತೀರ್ಕೊಂಡಿದ್ದಾರೆ ಅಂತ ಸುದ್ದಿ ಬಂತು. ಸೊ ಇಮಿಡಿಯೇಟ್ಲಿ ನಾನು ವೀರೇಂದ್ರ ಶೆಟ್ಟಿ ಹತ್ರ ಕೇಳ್ಕೊಂಡ್ರೆ, ಪ್ಲೀಸ್ ಈಗ ನಾವು ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನ ಪಪ್ಪ ಕೂಡ ಅವತ್ತು ಬರಬೇಕಿತ್ತು ಶೂಟಿಂಗ್ ಸೆಟ್ಟಿಗೆ, ಬಟ್ ಅವರು ಹೀಗೆ ತೀರ್ಕೊಂಡಿದ್ದಾರೆ, ನಾವು ಊರಿಗೆ ಹೋಗಬೇಕು, ಈಗಲೇ ಹೊರಟು ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಟೀಮ್ ವಾಸ್ ತುಂಬ ಸಪೋರ್ಟಿವ್ ಆಗಿ, ಎಸ್ ನೀವು ಹೋಗಿ ಬನ್ನಿ, ಕಾರ್ಯ ಎಲ್ಲ ಮುಗಿಸ್ಕೊಂಡು ಬನ್ನಿ, ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರು. ಸೊ ಇಮಿಡಿಯೇಟ್ಲಿ ಊರಿಗೆಲ್ಲ ಬಂದು ಕಾರ್ಯ ಮುಗಿಸ್ಕೊಂಡು 2 ದಿನದಲ್ಲಿ ವಾಪಸ್ ಅದೇ ಸ್ಟುಡಿಯೋಗೆ ಹೋಗಿ ಕೃಷ್ಣ ನಿನ್ನ ಕೊಳಲಾದಿನ ಕೃಷ್ಣ ಹಾಡಿನ ಶೂಟಿಂಗ್ ಇತ್ತು. ಈಗ ವಿಚಿತ್ರ ಅಂದೆ ಅಲ್ಲ, ಆ ವಿಚಿತ್ರ ಏನಂದ್ರೆ ನನ್ನ ಅಜ್ಜನ ಹೆಸರು ಕೃಷ್ಣ ಭಟ್ ಅಂತ, LIC ಬ್ರಾಂಚ್ ಮ್ಯಾನೇಜರ್ ಆಗಿದ್ರು ಅವರು. ಸೊ ಹಿ ಈಸ್ ಫೇಮಸ್ ಆಸ್ ಉಡುಪಿಯ ಕೃಷ್ಣ ಭಟ್ ಅಂತ ಅವರು ಫೇಮಸ್ಸು. ಈ ಹಾಡು ಶೂಟಿಂಗ್ ಆಗುವ ದಿನಾನೇ ನನ್ನ ಅಜ್ಜ ಕೃಷ್ಣ ಭಟ್ ಅವರು ತೀರ್ಕೊಂಡ್ರು ಅಂತ ಏನೋ ಒಂದು ವಿಚಿತ್ರ ಕನೆಕ್ಷನ್ ಅನ್ನಿಸ್ತು ನನಗೆ. ಸೊ ವಾಪಸ್ ಅದೇ ಸ್ಟುಡಿಯೋಗೆ ಹೋಗಿ ಅಲ್ಲೇ ನನಗೆ ಫೋನ್ ಬಂದಿದ್ದು ಈ ತರ ಆಗಿದೆ ಅಂತ ಹೇಳಿ. ಸೊ ಬಟ್ ಈ ಹಾಡಿನಲ್ಲಿ ನಾನು, ಇದು ಇಮೋಷನಲ್ ಹಾಡಲ್ಲ, ಇದು ನಾನು ಖುಷಿಯಲ್ಲಿ ಹಾಡುವಂತ ಒಂದು ಹಾಡು, ನನ್ನ ಬೆಳ್ಳಿ ತೆರೆ ಮೇಲೆ ಫಸ್ಟ್ ಟೈಮ್ ಕಾಣಿಸ್ಕೊಳ್ಳುವಂತ ಒಂದು ಹಾಡು. ಕಷ್ಟ ಆಯ್ತು, ಯಾಕಂದ್ರೆ ಪುನಃ ಅದೇ ಸ್ಟುಡಿಯೋಗೆ ಹೋಗಿ ಅದದೇ ನೆನ್ಪು ಬರ್ತಾ ಇತ್ತು, ಇಲ್ಲಿ ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ. ಮತ್ತೆ ಆ ಶೆಡ್ಯೂಲ್ ಹೇಗಿತ್ತು ಅಂತ ಹೇಳಿದ್ರೆ 2 ದಿನ ಶೂಟಿಂಗ್, ಟೈಟ್ ಶೆಡ್ಯೂಲ್ ಇತ್ತು. 2 ದಿನಗಳಲ್ಲಿ ಕಂಪ್ಲೀಟ್ ಇಮೋಷನಲ್ ಸೀನ್ಸ್ ಏನಿದೆ ಪ್ಯಾಕ್ ಆಗಿತ್ತು, ಬೇರೆ ಟೈಮ್ ಇರಲಿಲ್ಲ ನಮಗೆ. ಶೆಡ್ಯೂಲ್ ಆಚೆ ಈಚೆ ಆಗಿದ್ರಿಂದ ಬೇರೆ ಟೈಮ್ ಇರ್ಲಿಲ್ಲ. 2 ದಿನ ಅತ್ತು ಕರೆದು ಬರೀ ಇಮೋಷನಲ್ ಸೀನ್ ಮಾಡಿದ್ದಾಯ್ತು. ಆ 2ನೇ ದಿನ ಅಂದ್ರೆ ನಿದ್ದೆ ಕೆಟ್ಟು ಇಮೋಷನಲ್ ಸೀನ್ ಮಾಡಿ ದಿನ ಇಡೀ ಕೆಲಸ ಮಾಡಿ 2ನೇ ದಿನದ 8:30 ರಾತ್ರಿಗೆ ಫುಲ್ ಫ್ರೆಶ್ ಅಪ್ ಆಗಿ, ಫುಲ್ ಪುನಃ ಫ್ರೆಶ್ ಮೇಕಪ್ ಎಲ್ಲ ಮಾಡಿಸಿ, ಫ್ರೆಶ್ ಕಾಸ್ಟ್ಯೂಮ್ ಹಾಕಿ ನಿಮ್ಮ ಎಂಟ್ರಿ ಸಾಂಗ್ ಶೂಟಿಂಗ್ ಮಾಡುವ ಅಂತ ಹೇಳಿದ್ರು. ಸೊ 2 ದಿನ ಇಮೋಷನಲಿ ಇಟ್ ಇಸ್ ಡ್ರೈನಿಂಗ್, ಅಷ್ಟು ಇಮೋಷನಲ್ ಸೀಕ್ವೆನ್ಸಸ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಉಂಟು. ಅದರಿಂದ ಸಡನ್ ಆಗಿ ಹೊರಗೆ ಬಂದು ಕೊಳಲಾದೇನ ನನ್ನ ಎಂಟ್ರಿ ಸಾಂಗಿಗೆ ಶೂಟ್ ಮಾಡಿದ್ದಿತ್ತಲ್ಲ, ಇಟ್ ವಾಸ್ ಡಿಫಿಕಲ್ಟ್, ಇಟ್ ವಾಸ್ ವೆರಿ ಡಿಫಿಕಲ್ಟ್. ನೋಡ್ಲಿಕ್ಕೆ ಈಗ ಅಷ್ಟು ಚಂದ ಇದೆ ಸಾಂಗು, ಮತ್ತೆ ಸಾಂಗ್ ಇಷ್ಟು ಚಂದ ಮೂಡ್ ಬಂದಿದೆ, ಅದರ ವಿಜುವಲೈಸೇಷನ್ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಹಿಂದಿನ ಕಥೆ ಇದು. ಓಕೆ, ಸೊ ಈಗ ನಿಮ್ಮದು ಫಸ್ಟ್ ಸಾಂಗ್, ಇಂಟ್ರೊಡಕ್ಷನ್ ಸಾಂಗ್ ತುಂಬಾನೇ ಇಂಪಾರ್ಟೆಂಟ್, ಅದ್ರ ಹಿಂದೆ ಕೂಡ ತುಂಬಾನೇ ಕಥೆಗಳಿವೆ. ಸೊ ಈಗ ಇನ್ನೊಂದು ಸಾಂಗ್ ಕೇಳೋಣ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಶೋರ್. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೇಳಿದಾಗ ಇವತ್ತು ನಮ್ಮ ಜೊತೆ ಕೃಷ್ಣ ಅವರಿದ್ದಾರೆ, ಸವರ್ಣ ದೀರ್ಘ ಸಂಧಿಯ ಹೀರೋಯಿನ್ ಅವರು. ಅವ್ರ ಜೊತೆ ಮಾತಾಡೋಣ. ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡಿ. ಥ್ಯಾಂಕ್ ಯು. ಸೊ ಈಗಷ್ಟೇ ಹೇಳಿದೆ ಒಂದು ಸಾಂಗನ್ನು ನೋಡೋಣ ಅಂತ. ಇನ್ನೊಂದು ಸಾಂಗ್ ಅದು ಕೂಡ ತುಂಬಾ ಫೇಮಸ್ ಆಗ್ತಾ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಶೋರ್. ಈಗ ನಿಮ್ಮ ಎದುರಿಗೆ ಒಂದು ಸಾಂಗ್ ಬರ್ತಿದೆ, ಇನ್ನೊಂದು ಸಾಂಗ್ ಮಧು ಮಧುರ. ಸೊ ನೋಡ್ಕೊಂಡು ಬನ್ನಿ. ಮಧು ಮಧುರ ಭಾವವು ಮೂಡುತ್ತಿದೆ, ನಯನದಲ್ಲಿ ಪ್ರೀತಿಯ ವ್ಯಾಕರಣ, ಒಡಲಲ್ಲಿ ಪ್ರೇಮವು ಪಲ್ಲವಿಸಿ, ಎದೆಯೊಳಗೆ ಗುರು ಲಘು ಧೀಂತನನ, ಹೊಸ ಬಗೆಯ ಆಶೆಯು ಕಣ್ಣಲ್ಲಿ ಕರಿಗೆದರಿದೆ ಪ್ರೇಮ ಕಥನ, ಒಲಿಯುತ್ತಿದೆ ಜೀವವು ನಿನ್ನೆಡೆಗೆ, ಗುನುಗುನಿಸಿದೆ ಪ್ರಣಯ ಕವನ, ಮಧು ಮಧುರ ಭಾವವು ಮೂಡುತ್ತಿದೆ, ನಯನದಲ್ಲಿ ಪ್ರೀತಿಯ ವ್ಯಾಕರಣ. ಮನಸ್ಸಿನ ಬಾನಿನಲ್ಲಿ ಒಲವಿನ ರಂಗು ಚೆಲ್ಲಿ, ನಿನ್ನನು ಸೇರುವಾಸೆ ಶುರುವಾಗಿದೆ ಹೃದಯದಲ್ಲಿ, ಪ್ರೀತಿಯ ದಾರಿಯಲ್ಲಿ ಅರಳಿದೆ ರಂಗವಲ್ಲಿ, ಮಧು ಮಧುರ ಭಾವವು ಮೂಡುತ್ತಿದೆ, ನಯನದಲ್ಲಿ ಪ್ರೀತಿಯ ವ್ಯಾಕರಣ. ಸೊ ಈ ಸಾಂಗ್ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಕೇಳಲೇಬೇಕು. ಸೊ ಈ ಸಾಂಗ್ ಸಿಂಗರ್ ಯಾರು, ಅಥವಾ ಈ ಶೂಟ್ ಆಗುವಾಗ, ಇದು ಸಿಂಗಿಂಗ್ ರೆಕಾರ್ಡ್ ಆಗುವಾಗ ನೀವಿದ್ರಾ? ಈ ಹಾಡನ್ನ ಹಾಡಿದ್ದು ನಮ್ಮ ಬಾಲಿವುಡ್ ಲೆಜೆಂಡ್ ಶ್ರೇಯಾ ಘೋಷಾಲ್ ಅವರು. ಓಕೆ. ಮ್ಯೂಸಿಕ್ ಕಂಪೋಸಿಷನ್ ಅಗೇನ್ ಮನುಮೂರ್ತಿ ಸರ್, ಆ್ಯಂಡ್ ಲಿರಿಕ್ಸ್ ಕೂಡ ಎಷ್ಟು ಚಂದ ಬರೆದಿದ್ದಾರೆ ನಮ್ಮ ವೀರೇಂದ್ರ ಶೆಟ್ಟಿ. ಅಂದರೆ ನನಗಿದ್ರಲ್ಲಿ ಒಂದೆರಡು ತುಂಬ ಫೇವ್ರೆಟ್ ಲಿರಿಕ್ಸ್ ಇದೆ. ಲಘು ಗುರು ಧೀಮ್ತನನ ಅಂತ ಬರುತ್ತೆ, ಮತ್ತು ನಯನದಲ್ಲಿ ಪ್ರೀತಿಯ ವ್ಯಾಕರಣ ಅಂತ ಬರುತ್ತೆ. ಅಂದರೆ ಈ ಸಿನಿಮಾಗೆ ಎಷ್ಟು ಸೂಟಬಲ್ ಆಗಿ ಬರೆದಿದ್ದಾರೆ. ಇದು ವ್ಯಾಕರಣದ ಬಗ್ಗೆ ವ್ಯಾಕರಣ ಒಂದು ಬೇಸಾಗಿ ಇಟ್ಕೊಂಡಿರುವಂಥ ಒಂದು ಸಿನಿಮಾ ಸವರ್ಣ ದೀರ್ಘ ಸಂಧಿ. ಸೊ ನಯನದಲ್ಲಿ ಪ್ರೀತಿಯ ವ್ಯಾಕರಣ, ಈ ಲವ್ ಸ್ಟೋರಿಯಲ್ಲಿ ಕೂಡ ವ್ಯಾಕರಣನ ಇನ್ಕ್ಲೂಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರೆದಿದ್ದಾರೆ ಲಿರಿಕ್ಸು. ಈ ಹಾಡು ರೆಕಾರ್ಡಿಂಗ್ ಆಗುವಾಗ ನಾನು ಇರಲಿಲ್ಲ, ಬಾಂಬೆಯಲ್ಲಿ ನಡೀತು. ಶ್ರೇಯಾ ಘೋಷಾಲ್ ಅವರ ರೆಕಾರ್ಡಿಂಗ್ಸ್ ಎಲ್ಲ ಬಾಂಬೆಯಲ್ಲೇ ನಡೆಯುತ್ತೆ. ನನಗೆ ಅವಕಾಶ ಇತ್ತು ಹೋಗೋಕ್ಕೆ, ಬಟ್ ಆಮೇಲೆ ಟೈಮ್ ಕೂಡಿ ಬರಲಿಲ್ಲ, ಸೊ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಈ ಶೂಟಿಂಗ್ ಆಗಿದ್ದು ನಮ್ಮ ಈ ವಿಜುವಲ್ಸ್ ಏನಿದೆ, ಈ ಹಾಡು ಔಟ್ಡೋರ್ ಲೊಕೇಶನ್ ಅಲ್ಲ? ಹೌದು. ಈ ಇಡೀ ಹಾಡಾಗಿದ್ದು ಔಟ್ಡೋರ್ ಲೊಕೇಶನ್ಸ್ ಅಲ್ಲಿ. ನಮ್ಮ ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ ದೂರದಲ್ಲಿ ದೇವರಾಯನದುರ್ಗ ಅಂತ ಒಂದು ಜಾಗ ಇದೆ, ಅಲ್ಲಿ ಇಡೀ ದಿನ ಶೂಟಿಂಗ್ ಆಗಿದ್ದು. ಮಜಾ ಏನಂದ್ರೆ ನೋಡ್ಲಿಕ್ಕೆ ವಿಜುವಲ್ಸ್ ನಿಮಗೆ ಎಷ್ಟು ರೋಮಾಂಚನ ಇದೆ ಈ ಹಾಡಲ್ಲಿ, ಎಷ್ಟು ಒಂದು ಹೀರೋ ಹೀರೋಯಿನ್ ಮಧ್ಯದಲ್ಲಿ ಆ ಕೆಮಿಸ್ಟ್ರಿ ಗೊತ್ತಾಗ್ತದೆ. ಬಟ್ ಶೂಟಿಂಗ್ ಅಲ್ಲಿ ಏನಾಗ್ತಾ ಇತ್ತು ಅಂತ ನಮಗೆ ಗೊತ್ತುಂಟು. ಇದು ಏಪ್ರಿಲ್ ಅಲ್ಲಿ ಶೂಟಿಂಗ್ ಆಗಿದ್ದು, ಬೆಂಗಳೂರು ಸಮ್ಮರ್ ಅಲ್ಲಿ ಶೂಟಿಂಗ್ ಆಗಿದ್ದು, ಔಟ್ಡೋರ್ ಅಲ್ಲಿ ಶೂಟಿಂಗ್ ಆಗಿದ್ದು. ಸೊ ಇಡೀ ದಿನ ಸೆಕೆಯಲ್ಲಿ ಶೂಟಿಂಗ್ ಆಗಿದ್ದು. ನಮ್ಮ ಒಳ್ಳೆ ಮೂಡ್ ಅಥವಾ ಒಳ್ಳೆ ಎಕ್ಸ್ಪ್ರೆಷನ್ ಬಂದಿದ್ದು ಬರೀ ಆಕ್ಷನ್ ಅಂದಾಗ ಮಾತ್ರ. ಕಟ್ ಅಂದ ಕೂಡಲೇ ಹಬ್ಬ ಉಸಪ್ಪ ಇಷ್ಟು ಟಯರ್ಡ್, ಸೆಕೆ ಅಂತೆಲ್ಲ ಒದ್ದಾಡಿ ಬಿದ್ದಾಡಿ ಶೂಟಿಂಗ್ ಮಾಡಿರುವಂಥದ್ದು ಈ ಹಾಡನ್ನ. ಸೊ ಅದು ಕಾಂಟ್ರಾಸ್ಟ್ ಅಂತ ಹೇಳ್ಬೋದು. ಅದು ತೆರೆ ಮೇಲೆ ಕಾಣಿಸ್ತಿರೋದು ಒಂದು, ಬಟ್ ನಿಜವಾಗ್ಲೂ ಆಗಿದ್ದು ಬೇರೆನೆ. ಸೊ ಇಷ್ಟೆಲ್ಲ ಮಾತಾಡುವಾಗ ನಿಮ್ಮ ಹಾಬೀಸ್ ಕೇಳೋದೇ ಎಲ್ಲಿಯೋ ಬಿಟ್ಟು ಹೋಯ್ತು. ಸೊ ನಿಮ್ಮ ಹಾಬೀಸ್ ಏನೆಲ್ಲ?
ಮ್ಯೂಸಿಕ್ದ ಹುಚ್ಚುಂಟು. ಎಷ್ಟು ಹಾಡ್ತೀನೋ ಬಿಡ್ತೀನೋ ಅಥವಾ ಶಾಸ್ತ್ರೀಯವಾಗಿ ಕಲ್ತಿದ್ದೀನೋ ಅದು ಪಕ್ಕಕ್ಕೆ ಇಟ್ಬಿಡುವ, ಅದು ಬೇರೆ ಕೌಂಟ್ ಆಗುದಿಲ್ಲ ಅದು. ಬಟ್ ಮ್ಯೂಸಿಕ್ಕಿನ ಹುಚ್ಚುಂಟು ತುಂಬ. ಈಗ ಕರೆಂಟ್ಲಿ ನನಗೆ ಗುನ್ಗುನಾಯಿಸ್ತಾ ಇರೋದು ನಮ್ಮ ಸವರ್ಣ ದೀರ್ಘ ಸಂಧಿಯ ಕೊಳಲಾದೆನ ಮತ್ತೆ ಮಧು ಮಧುರ ಅಂತೂ ತುಂಬಾ ಇಷ್ಟ ನನಗೆ. ಇದು ಬಿಟ್ಟು ನನಗೆ ರಾಕ್ ಬ್ಯಾಂಡ್ ಇಷ್ಟ, ಬಟ್ ಇದು ವಿಭಿನ್ನವಾಗಿರೋ ಒಂದು ರಾಕ್ ಬ್ಯಾಂಡ್. ಇದಕ್ಕೇನು ಹೇಳ್ತಾರೆ ಅಂದ್ರೆ ಇಂಡಿಯನ್ ಕ್ಲಾಸಿಕಲ್ ರಾಕ್ ಬ್ಯಾಂಡ್ ಅಂತಾರೆ. ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನ ರಾಕ್ ಮ್ಯೂಸಿಕ್ ಜೊತೆ ಫ್ಯೂಷನ್ ಮಾಡಿರುವಂತ ಒಂದು ಬ್ಯಾಂಡ್ ಅಗಮ್ ಅಂತ ಇದೆ, ತುಂಬಾ ಇಷ್ಟ ನನಗೆ. ಸೊ ದಿನ ಬೆಳಗಾದ್ರೆ ಅವರ ಹಾಡುಗಳನ್ನ ಕೇಳಲೇಬೇಕು ನಾನು. ಸೊ ಈಗ ನಿಮ್ಮ ಹೆಸರಿಗೆ ಬಂದರೆ ಹುಡುಗಿಯರಿಗೆ ತುಂಬ ಕಮ್ಮಿ ಆ ಥರ ಕೃಷ್ಣ ಹೇಳಿ ಹೆಸರಿಡೋದು. ಸೊ ಅದರ ಹಿಂದೆ ಏನಾದರೂ ಸ್ಟೋರಿ ಇದೆಯಾ? ಖಂಡಿತ ಇದೆ. ನನ್ನ ಅಜ್ಜನ ಬಗ್ಗೆ ಅಷ್ಟು ಡೀಟೇಲ್ಡ್ ಆಗಿ ಹೇಳಿದೆ, ಅದು ಹೇಗಿತ್ತು ಎಕ್ಸ್ಪೀರಿಯನ್ಸು, ಮತ್ತೆ ಕೊಳಲಾದೆನ ಶೂಟಿಂಗಲ್ಲಿ ಏನೇನಾಯಿತು ಅಂತ ಹೇಳಿದೆ ಅಲ್ಲ. ಸೊ ಅಜ್ಜನ ಹೆಸರು ಕೃಷ್ಣ ಭಟ್ ಅಂತ, ನನ್ನ ಹೆಸರು ಭಾವನಾ ಭಟ್ ಅಂತ ಇತ್ತು ಮುಂಚೆ. ಬಟ್ ಈ ಘಟನೆ ಆದ ನಂತರ ಅದೇ ವಿಚಿತ್ರ ಕನೆಕ್ಷನ್ ಅನ್ನಿಸ್ತು ಅಂತ ಹೇಳಿದ್ನಲ್ಲ. ಅವರ ಹೆಸರು ಕೃಷ್ಣ ಭಟ್, ಕೊಳಲಾದೆನ ಕೃಷ್ಣನ ಹಾಡು ಶೂಟಿಂಗ್ ಆಗುವಾಗಲೇ ಅವರು ತೀರಿಕೊಂಡದ್ದು, ಅದು ಎಲ್ಲ ನಾವು ಉಡುಪಿಯವರು, ಇದೆಲ್ಲ ಏನೋ ಒಂದು ವಿಚಿತ್ರವಾದ ಕನೆಕ್ಷನ್ ಅನ್ನಿಸಿ ನನ್ನ ಹೆಸರು ಚೇಂಜ್ ಮಾಡ್ಕೊಂಡೆ. ನಾನು ಬದಲಾಯಿಸಿದ್ದು ಕೃಷ್ಣ ಅಂತ. ಆಕ್ಚುಲಿ ಹುಡುಗಿರಿಗೆ ಕೃಷ್ಣ ಅಂತ ಹೆಸರು ಬರೀ ಹುಡುಗರಿಗೆ ಇಡ್ತಾರೆ, ಹುಡುಗಿರಾದ್ರೆ ಕೃಷ್ಣ ಅಂತ ದೀರ್ಘ ಎಳೆದು ಹೆಸರಿಡ್ತಾರೆ. ಇದೊಂದು ಯುನೀಕ್ ನೇಮ್ ಅನ್ನಿಸ್ತು, ಯೂಶುವಲಿ ಹುಡುಗಿರು ಇಟ್ಕೊಳ್ಳಲ್ಲ. ಸೊ ಈಗ ನಾನು ಕೃಷ್ಣ. ಸೊ ಈಗ ನೀವು ಬೆಂಗಳೂರಲ್ಲಿ ಸೆಟಲ್ ಆಗಿದ್ದೀರಿ, ಉಡುಪಿ ನಿಮ್ಮ ಮೂಲ ಊರು. ಸೊ ನಿಮ್ಗೆ ಉಡುಪಿ ಅಂದ್ರೆ ಹೇಗೆ ಅನ್ನಿಸ್ತದೆ? ಉಡುಪಿ ಅಂದ ಕೂಡ್ಲೆ ಅಜ್ಜಿ ಮನೆ ಬೇರೆ ಇಲ್ಲೇ ಇರೋದು, ಸೊ ಹೇಗೆ ಅನ್ನಿಸ್ತದೆ? ನಾನು ನನ್ನ ಅಪ್ಪ ಅಮ್ಮನಿಗೆ ತುಂಬ ಟ್ರಾವೆಲಿಂಗ್ದು ಹುಚ್ಚಿದೆ. ಎಲ್ಲ ಕಡೆ ಹೋಗಿದ್ದೇವೆ, US, ಸಿಂಗಪೂರ್, ದುಬೈ, ಮಲೇಷ್ಯಾ, ಎಲ್ಲಿ ಬೇಕಾದ್ರೆ ಹೇಳಿ ನಾವು ಹೋಗಿದ್ದೇವೆ, ಅಲ್ಲಿ ವಿಸಿಟ್ ಮಾಡಿದ್ದೇವೆ, ಹಾಲಿಡೇಗಂತೆಲ್ಲ ಹೋಗಿದ್ದು. ಬಟ್ ನನ್ನ ಫೇವ್ರೆಟ್ ಹಾಲಿಡೇ ಲೊಕೇಶನ್ ಅಥವಾ ನಾನು ಎಲ್ಲಿ ನನ್ನ ಮೋಸ್ಟ್ ಕಂಫರ್ಟೇಬಲ್ ಆಗಿರ್ತೀನಿ ಅಂತ ಕೇಳಿದರೆ ಅದು ನನ್ನ ಊರು ಉಡುಪಿ. ಉಡುಪಿಗೆ ಬರುವಾಗ ಅದು ಯಾವುದೋ ಒಂದು ಖುಷಿ ನನಗೆ. ಇಲ್ಲಿ ನಾವು ಬರುವುದು ಐ ಥಿಂಕ್ ಮಂತ್ಲಿ ಒಂದ್ಸಲ ಬಂದೇ ಬರ್ತೇವೆ. ಇಲ್ಲಿ ಅಜ್ಜಿ ಮನೆ ಉಂಟು, ಅಜ್ಜಿ ನೋಡ್ಲಿಕ್ಕೆ ಬರ್ತೇವೆ. ನಮಗೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಬೆಂಗಳೂರಿಂದ ಡ್ರೈವ್ ಮಾಡ್ಕೊಂಡು ಇಲ್ಲಿಗೆ ಬರ್ತೇವೆ, ಘಟ್ಟ ಎಲ್ಲ ಹತ್ತಿಸಿ ನಾನು ಕೂಡ ಡ್ರೈವ್ ಮಾಡ್ತೇನೆ. ಸೊ ಬರುವಾಗ ಅದೇನೋ ಒಂದು ಖುಷಿ. ಆ ಘಟ್ಟ ಕ್ರಾಸ್ ಆದ ಮೇಲೆ ಆ ಒಂದು ವಾತಾವರಣ ಚೇಂಜ್ ಆಗುದುಂಟಲ್ಲ, ಅದು ಸ್ಮೆಲ್ ಅಲ್ಲೇ ಗೊತ್ತಾಗ್ತದೆ. ಒಂದಷ್ಟು ತೆಂಗಿನ ಮರಗಳು ಕಾಣ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಉಡುಪಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೆ ಬ್ರಹ್ಮಗಿರಿಯಲ್ಲಿ ಉಂಟು, ಸೈಲೆಂಟ್ ಆಗಿ ಶಾಂತವಾಗಿರುತ್ತೆ. ಇಲ್ಲಿ ಬಂದಾಗ ನಾವು ಹೆಚ್ಚೇನು ಶೆಡ್ಯೂಲ್ ಇಟ್ಕೊಂಡೇನು ಬರುದಿಲ್ಲ, ಮನೆಯಲ್ಲಿ ಸುಮ್ಮನೆ ನಮ್ಮ ಕುಟುಂಬದೊಟ್ಟಿಗೆ ಕಾಲ ಕಳೀಲಿಕ್ಕೆ ಅಂತ ಹೇಳಿ ಬರ್ತೇವೆ. ಉಡುಪಿಯ ಬಗ್ಗೆ ಒಂದು ರೀತಿಯ ಒಲವುಂಟು. ನಾನು ನನ್ನ ಪಪ್ಪ ಅಮ್ಮ ಎಲ್ಲ ರಿಟೈರ್ ಆದ ಮೇಲೆ ನಾವು ಖಂಡಿತ ಉಡುಪಿಗೆ ಬರ್ತೇವೆ ಅಂತ ಹೇಳಿ ಡಿಸೈಡ್ ಆಗಿದ್ದಾರೆ. ನಾನು ಕೂಡ ಈಗ ಕೆಲಸದಲ್ಲಿ ಬ್ಯುಸಿ ಆಗಿದೆ, ನಾನು ಬೆಂಗಳೂರಲ್ಲೇ ಇರಬೇಕು, ನನ್ನ ವೃತ್ತಿಗೋಸ್ಕರ ಬೆಂಗಳೂರಲ್ಲಿ ಇರಬೇಕಾಗತ್ತೆ. ಬಟ್ ಉಡುಪಿ ಒಟ್ಟಿಗೆ ಯಾವುದೋ ಒಂದು ರೀತಿಯ ಕನೆಕ್ಷನ್. ಸೊ ಅದನ್ನ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಉಂಟು. ನಾನು ಉಡುಪಿಯವಳು, ನಾನು ಕರಾವಳಿ ಹುಡುಗಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಉಂಟು ನನಗೆ. ಸೊ ಈಗ ಕೃಷ್ಣ ಅವರಿಗೆ ಉಡುಪಿಯ ಯಾವ ತರದ ಅಡಿಗೆ ಅಥವಾ ತಿಂಡಿಗಳು ಇಷ್ಟ? ಆಕ್ಚುಲಿ ತುಂಬಾ ಜನ ಕೇಳ್ತಾರೆ ಉಡುಪಿ ಅಂದ ಕೂಡಲೇ ನೀವು ಸೀ ಫುಡ್ ತಿನ್ನುದಿಲ್ವಾ ಅಂತ ಈಸಿಯಾಗಿ ಕೇಳ್ಬಿಡ್ತಾರೆ. ಬಟ್ ನಾವು ಫುಲ್ ವೆಜ್, ಮನೇಲಿ ನಾನ್ ವೆಜ್ ಮಾಡ್ಲಿಕ್ಕೆ ಇಲ್ಲ ಅಲ್ಲ, ಹೆಸರು ಕೂಡ ತೆಗಿಲಿಕ್ಕಿಲ್ಲ. ಹೌದು, ಹೆಸರು ಕೂಡ ತೆಗಿಲಿಕ್ಕಿಲ್ಲ. ಸೊ ನಮ್ಮ ಮನೆಯಲ್ಲಿ ಪ್ಯೂರ್ ವೆಜ್ ಊಟ ಮಾಡುದು. ನನಗೆ ನನ್ನ ಅಜ್ಜಿ ಮಾಡುವಂತ ಗೋಧಿ ದೋಸೆ ತುಂಬಾ ಇಷ್ಟ. ಗೋಧಿ ದೋಸೆ ಅಂದ್ರೆ ಪ್ರಾಣ. ಅಂದ್ರೆ ಗೋಧಿ ದೋಸೆ ಮಾತ್ರ ಅಲ್ಲ, ಅದಕ್ಕೊಂದಷ್ಟು ಸೊಗಸುಗಳು ಬರ್ತಾವ ಅದರೊಟ್ಟಿಗೆ. ಒಂದಿಷ್ಟು ಬೆಣ್ಣೆ, ಒಂದಿಷ್ಟು ಚಟ್ನಿ ಪುಡಿ, ಒಂದಿಷ್ಟು ಚಟ್ನಿ, ಜೇನು ತುಪ್ಪ, ಎಲ್ಲ ಒಂದರಲ್ಲಿಯೇ ಕವರ್ ಆಗಿ. ಹೌದು, ಎಲ್ಲ ಒಂದರಲ್ಲಿ ಕವರ್. ಅದು ಒಂದು ಸಂಭ್ರಮ ಅದು. ಹಾಗೆ ತಿಂಡಿ ತಿನ್ಲಿಕ್ಕೆ ಅಜ್ಜಿ ಮನೆಗೆ ಹೋದ್ರೆ ಇಂಥ ತಿಂಡಿ ಸಿಗುತ್ತೆ ನಂಗೆ. ಮತ್ತೆ ಊಟ ಅಂತ ಹೇಳಿದ್ರೆ ನಮ್ಮ ಕುಚ್ಚಲಕ್ಕಿ ಒಟ್ಟಿಗೆ ಒಂದು ನಾರಿಂಗಬೋಯ್ ಚಟ್ನಿ ಮಾಡ್ತಾರೆ ಅಜ್ಜಿ. ಮತ್ತೆ ಒಂದು ಅಂದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಕಟ್ ಮಾಡಿರುವಂತ ಒಂದು ಸ್ಯಾಲೆಡ್ ಮಾಡ್ತಾರೆ, ಹಪ್ಪಳ.
ಊಟ ಮಾಡಿದಷ್ಟೇ ಖುಷಿಯಾಗಿ ಇಷ್ಟಿದ್ರೆ ಸಾಕಪ್ಪ. ತುಂಬಾ ಇಷ್ಟು ಸಿಂಪಲ್ ಆಗಿ ನಮ್ಮ ಅಜ್ಜಿ ಏನ್ ಮಾಡ್ಕೊಡ್ತಾರೆ ಅದು ತಿನ್ಲಿಕ್ಕೆ ಒಂದು ಆನಂದ. ತಿಂದಾದ ಮೇಲೆ ಬರುವ ನಿದ್ದೆ ಉಂಟಲ್ಲ, ಅದರಷ್ಟು ಮನಃಶಾಂತಿ ಇನ್ನು ಯಾವ್ದ್ರಿಂದನೂ ಸಿಕ್ಲಿಕ್ಕಿಲ್ಲ. ಓಕೆ, ಸೊ ಈಗ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಇಷ್ಟು ಫ್ಯಾಮಿಲಿ ಬಗ್ಗೆ ಆಯ್ತು, ಇನ್ನು ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ಮಾತಾಡು ಹೇಳಿ. ಈಗ ಫ್ರೆಂಡ್ಸ್ ಹೇಳಿದ್ರೆ ತುಂಬಾ ಕ್ಲೋಸ್ ಆಗಿಯೇ ಇರ್ತಾರೆ. ಈಗ ಮೂವಿ ಬಂದ ಮೇಲೆ ಅವರ ರಿಯಾಕ್ಷನ್ಸ್ ಹೇಗೆ ಉಂಟು, ಅವರ ರೆಸ್ಪಾನ್ಸ್ ಹೇಗೆ ಉಂಟು? ನನ್ನ ಫ್ರೆಂಡ್ಸ್ ಅಂದ್ರೆ ತುಂಬಾ ಜನರು ನನ್ನನ್ನು ತುಂಬಾ ಫ್ರೆಂಡ್ಸ್ ನನ್ನ ತುಂಬಾ ಜನ ಫ್ರೆಂಡ್ಸ್ ನನ್ನನ್ನು ಆಕ್ಟ್ರೆಸ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಅವರು. ಯಾಕಂದ್ರೆ ಸ್ಕೂಲಲ್ಲಿ ಇಡೀ ನಾನು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ದೆ ಅಲ್ಲ. ಸೊ ಅವರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಈ ಹುಡುಗಿ ಕಾಲೇಜಲ್ಲಿ ಜರ್ಸಿ ಹಾಕೊಂಡು ಬಾಸ್ಕೆಟ್ಬಾಲ್ ಶೂ ಹಾಕೊಂಡು ತಿರುಗಿದವಳು ಈಗ ಹೀರೋಯಿನ್ ಆಗಿದ್ದಾಳೆ ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವರು ಜೋಶಿನಲ್ಲಿದ್ದಾರೆ. ಈಗ ನಾನೆಲ್ಲಾದ್ರೂ ಹೋದಾಗ ಪ್ರಮೋಷನ್ಗೆ ಅಥವಾ ನಮ್ಮ ಥಿಯೇಟರ್ ವಿಸಿಟ್ ಎಲ್ಲ ಹೋದಾಗ ಒಂದಷ್ಟು ಜನ ಸೆಲ್ಫಿ ಅಂತೆಲ್ಲ ಬರ್ತಾರೆ. ಈಗ ಅವರು ನಂಗೆ ಕೂತ್ಕೊಂಡು ಮೆಸೇಜ್, ಮೇಡಮ್ ಒಂದು ಸೆಲ್ಫಿ ಮೇಡಮ್, ಒಂದೇ ಒಂದು ಸೆಲ್ಫಿ ಮೇಡಮ್ ಅಂತ ಮೆಸೇಜ್. ಇದು ಗಮ್ಮತ್ತಿನಲ್ಲಿ ನನ್ನ ಕಾಲಿ ಎಳೆಯುವುದು ಅವರು. ಬಟ್ ಹಾಗೆ ಅವರದ್ದು ಸಪೋರ್ಟ್ ಯಾವಾಗಲೂ ಉಂಟು. ನನ್ನ ಶೆಡ್ಯೂಲಲ್ಲಿ ಅಷ್ಟು ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಯಾರು ಕೂಡ ಯು ಆರ್ ನಾಟ್ ಗಿವಿಂಗ್ ಅಸ್ ಟೈಮ್ ಅಥವಾ ಮುನಿಸ್ಕೊಂಡು ಆ ಥರ ಏನೂ ಇಲ್ಲ. ನೋ, ವಿ ಅಂಡರ್ಸ್ಟ್ಯಾಂಡ್. ನಮ್ಮದು ವಿಡಿಯೋ ಕಾಲ್ಸ್ ನಡೀತದೆ, ಒಂದಷ್ಟು ಜನ ಒಟ್ಟು ಸೇರಿ ಕಾನ್ಫರೆನ್ಸ್ ವಿಡಿಯೋ ಕಾಲ್ಸ್ ನಡೀತದೆ ನಮ್ದು. ಒಬ್ಳು ಯುರೋಪಿನಲ್ಲಿದ್ದಾಳೆ, ಈಗ ಇನ್ನೊಬ್ಬ ಬೆಂಗಳೂರಿನಲ್ಲಿದ್ದಾನೆ, ಇನ್ನೊಬ್ಳು ಹೈದರಾಬಾದಲ್ಲಿ ಇದ್ದಾಳೆ. ಸೊ ಎಲ್ಲರದ್ದು ಸೇರಿ ಕಾನ್ಫರೆನ್ಸ್ ಕಾಲ್ ಆಗ್ತದೆ ಹಾಗೆ. ಓಕೆ, ಸೊ ಇವತ್ತು ದೀಪಾವಳಿ, ಪುನಃ ಬ್ಯಾಕ್ ಟು ದೀಪಾವಳಿ ಹೇಳಿದ್ರೆ, ಸೊ ಈ ಸತಿ ಬಗ್ಗೆ ಹೇಳಿದಿರಿ. ಸೊ ಮುಂಚೆ ಅಜ್ಜಿ ಮನೆಯಲ್ಲಿ ಹೇಗೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀರಿ? ದೀಪ ಇಡೋದು ಬಿಟ್ಟು ಪಟಾಕಿ ಹೇಳಿದ್ರೆ ಎಂತಾದ್ರು? ನಮ್ಮ ಮನೆಯಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಇಬ್ರು ಚಿಕ್ಕವರಿದ್ದಾರೆ, ಮಿಕ್ಕವರೆಲ್ಲರೂ ಒಂದು ಹೈಸ್ಕೂಲ್ ದಾಟಿ ನನ್ನ ಏಜ್ನವರು ಇದ್ದಾರೆ. ಇಬ್ರು ಮಾತ್ರ, ಒಬ್ಳು 8th ಸ್ಟ್ಯಾಂಡರ್ಡ್ ಇದ್ದಾಳೆ, ಇನ್ನೊಬ್ಳು ತೀರಾ ಚಿಕ್ಕವಳು, ಅವಳಿಗೆ 6 ವರ್ಷ. ಸೊ ಇವರಿಬ್ಬರಿಗೆ ಪಟಾಕಿ ಹುಚ್ಚುಂಟು. ನಮಗೆ ಎಲ್ರಿಗೂ ಆ ಸ್ಮೆಲ್ ಆಗುದಿಲ್ಲ, ಪೊಲ್ಯೂಷನ್ ನೋಡ್ಲಿಕ್ಕೆ, ಆ ಸೌಂಡ್ ಅಷ್ಟು ಜೋರೆಲ್ಲ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಪಟಾಕಿ ಹೊಡೆಯೋದು ಅಂದ್ರೆ ಇದು ಸಮಾಜಕ್ಕೆ ಕೂಡ ಒಂದು ನಮ್ಮ ಚಿಕ್ಕ ಕಾಂಟ್ರಿಬ್ಯೂಷನ್ ಅಂತ ಕೂಡ ಹೇಳ್ಬೋದು. ನಮ್ಮ ಕುಟುಂಬದವರು ಪಟಾಕಿಯನ್ನು ಹೊಡಿಲಿಕ್ಕೆ ಅಷ್ಟು ಇಷ್ಟಪಡುವುದಿಲ್ಲ. ಬಿಟ್ಟು ಒಂದು 10 ವರ್ಷದ ಜಾಸ್ತಿನೇ ಆಗಿದೆ, 10 ವರ್ಷದಕ್ಕಿಂತ ಜಾಸ್ತಿನೇ ಆಗಿದೆ. ಸೊ ಈ ಪುಟ್ಟ ಮಕ್ಕಳಿಗೋಸ್ಕರ ಒಂದೆರಡು ಸುರ್ಸುರ್ ಕಡ್ಡಿ, ಒಂದೆರಡು ಫ್ಲವರ್ ಪಾಟು, ಅದನ್ನ ಒಂದೆರಡು ಏನಂತಾರೆ ಭೂಚಕ್ರ, ಹಾಗೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮನೆಯಲ್ಲಿ. ಅವರಿಬ್ರಿಗೂ ಪಾಪ ಅವರು ಚಿಕ್ಕವರಿನ್ನು, ಅವ್ರಿಗೆ ಅರ್ಥ ಆಗ್ತದ, ಅವರಿಗೊಂದು ಯಾಕೆ ಅವ್ರಿಗೆ ಮಿಸ್ ಔಟ್ ಆಗೋದು ಅಂತ ಹೇಳಿ ಅವ್ರ ಕೈಯಲ್ಲಿ ಮಾಡಿಸೋದು. ಇನ್ನು ಪಟಾಕಿ ಹೊಡೆಯುವುದಿಲ್ಲ ನಾವು. ಸೊ ನೀವೀಗ ನೆಕ್ಸ್ಟ್ ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ಪ್ಲಾನ್ಸ್ ಹಾಕೊಂಡಿದ್ದೀರಿ? ಹೌದಪ್ಪ. ಸೊ ಈಗ ನೆಕ್ಸ್ಟ್ ನಿಮ್ಗೆ ಯಾವ ತರದ್ದು ಮೂವೀಸ್ ಇಷ್ಟ? ಈಗ ಸಿಂಗರ್ ಕ್ಯಾರೆಕ್ಟರ್ ಆಯ್ತು, ಇನ್ನು ಯಾವ ತರ ಕ್ಯಾರೆಕ್ಟರ್ ಇಷ್ಟ? ಇನ್ನೇನಾದ್ರೂ ಈಗ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಹಾಗೆ ಎಂತಾದ್ರೂ ಮಾಡ್ಬೇಕಂತ ಇದ್ದೀರಾ? ಆಕ್ಟಿಂಗ್ ಫೀಲ್ಡಿಗೆ ಬರುವಾಗ ಅಷ್ಟೆಲ್ಲ ಪ್ಲಾನಿಂಗ್ ಇಟ್ಕೊಂಡೇನು ಬಂದಿರ್ಲಿಲ್ಲ. ಸೊ ಈಗ ಕೂಡ ಒಂದು ರೋಲ್ ಮಾಡಿದ್ದೇನೆ ಅಷ್ಟೇ, ಅಮೃತವರ್ಷಿಣಿ ಮಾಡಿದ್ದೇನೆ ಪಾತ್ರ. ಬಟ್ ಇದಾದ ನಂತರ ಯಾವ ರೋಲ್ ಮಾಡಬೇಕು ಅಥವಾ ಅದು ಹೇಗಿರ್ಬೇಕು ಅಂತ ಡೈರೆಕ್ಟರ್ ಹೇಳಬೇಕು ಹೊರತು ನಾನ್ ಡಿಮಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ. ಬಟ್ ಖಂಡಿತ ಒಂದು ಆಸೆ ಉಂಟು, ಏನಂದ್ರೆ ಇದೇ ನಮ್ಮ ಸವರ್ಣದೀರ್ಘ ಸಂಧಿಯಲ್ಲಿ ಕೂಡ ಹಾಗೆ ಆಯ್ತು. ನನ್ನ ಡೆಬ್ಯೂ ಫಿಲ್ಮ್ ಅಲ್ಲಿ ಒಬ್ಬ ಹೀರೋಗೆ ಖಾಲಿ ಒಬ್ಳು ಹೀರೋಯಿನ್ನು ಸಾಂಗ್ ಬರುವಾಗ ಬಂದು ಡ್ಯಾನ್ಸ್ ಮಾಡಿ, ಲವ್ ಟ್ರ್ಯಾಕ್ ಬಂದಾಗ ಬಂದು ಅವಳ ವೃತ್ತಿ ಏನು, ಅವಳ ಪ್ರಯಾರಿಟಿ ಏನು, ಅವಳ ಗೋಲ್ಸ್ ಏನು, ಮತ್ತೆ ಅವಳು ಲೈಫ್ನಲ್ಲಿ ಏನೇನಕ್ಕೆ ಆಸೆ ಪಡ್ತಾಳೆ ಅಥವಾ ಅವಳ ಕ್ಯಾರೆಕ್ಟರ್ ಏನು ಅನಿಸ್ತಾ ಇದೆ ಅವಳಿಗೆ ಅಂತ ಏನೂ ಇರುವುದಿಲ್ಲ ಸಿನಿಮಾದಲ್ಲಿ. ಹುಡುಗಿ ಅಂತ ಹೇಳಿದ್ರೆ ಬಂದು ಹೋಗ್ತಾಳೆ, ಡ್ಯಾನ್ಸ್ ಮಾಡಿ ಹೋಗ್ತಾಳೆ, ಹೀರೋ ಒಟ್ಟಿಗೆ ಒಂದು ಲವ್ ಸೀಕ್ವೆನ್ಸ್ ಇರುತ್ತೆ ಅಷ್ಟೇ. ಲಾಸ್ಟ್ ಅಲ್ಲಿ ಒಂದು ಹೀರೋ ಜೊತೆ ಮುನಿಸ್ಕೊಳ್ಳೋದು, ಆಮೇಲೆ ಬ್ರೇಕಪ್ ಆಗೋದು, ಆಮೇಲೆ ಪ್ಯಾಚಪ್ ಆಗೋದು, ಇಷ್ಟೇ ಇರುವುದು ಸಿನಿಮಾಗಳಲ್ಲಿ ಯೂಶುವಲಿ. ನನಗೆ ನನ್ನ ಅದೃಷ್ಟ ಹೇಗುಂಟಂತ ಹೇಳಿದ್ರೆ ಸವರ್ಣದೀರ್ಘ ಸಂಧಿಯಲ್ಲಿ ಇಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದು ನಾನು ಹೇಳಿದ್ರೆ ಈಗ ಕತೆ ಹೇಳಿದಾಗ ಆಗ್ತದೆ, ಸೊ ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಬಟ್ ನಿಜಕ್ಕೂ ಸ್ಟೋರಿಯಲ್ಲಿ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೊಂಡಿರುವಂತ ಒಂದು ಪಾತ್ರ. ಕೆರಿಯರ್ ಫೋಕಸ್ಡ್ ಅಂಡ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್, ಲಾಜಿಕಲ್ ಕ್ಯಾರೆಕ್ಟರ್ ಇವಳು. ಬರೀ ಗ್ಲಾಮರ್ ಗೀಮರ್ ಅಂತೆಲ್ಲ ತಿರ್ಗಾಡುವವಳಲ್ಲ.
ಸೊ ನನ್ನ ಕೆರಿಯರಲ್ಲಿ ಇದೇ ಟ್ರೆಂಡ್ ಕಂಟಿನ್ಯೂ ಆಗಲಿ ಅಂತ ನಾನು ಆಶಿಸ್ತೀನಿ. ಓಕೆ. ಗ್ಲಾಮರ್ ಇದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ, Okay. ಅದು ಮಾಡುವ, ನೋ ಪ್ರಾಬ್ಲಮ್. ಬಟ್ ಒಂಚೂರು ಅಭಿನಯಕ್ಕೆ ಒಂಚೂರು ಚಾಲೆಂಜ್ ಇದ್ರೆ ಅಲ್ಲಿ ಒಂದು ಯಾರಾದ್ರೂ ಬೌನ್ಸರ್ ಹಾಕಿದ್ರೆ ನಾವು ಅಟ್ಲೀಸ್ಟ್ 6 ಹೊಡಿಲಿಕ್ಕೆ ಟ್ರೈ ಮಾಡುವ ಅಂತ ಒಂದು ಚಾನ್ಸ್ ಸಿಕ್ಕಿದ್ರೆ ಒಳ್ಳೇದಿರ್ತಿತ್ತು ಅಂತ ನಂದೊಂದು ಆಸೆ. ಹಾಗೆ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಓಕೆ. ಸೊ ಈಗ ನಮ್ಮ ಕಾರ್ಯಕ್ರಮ ಮುಖಾಂತರ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀರಾ? ಮೊದಲನೇದಾಗಿ ನಾನು ನನ್ನ ತಂದೆ ತಾಯಿಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಿದವಳು. ಅವರಿಗೆ ನಾನು ಯಾವತ್ತೂ ಅಂದರೆ ಈಗ ಹೇಗಂದರೆ ಮನೆಯಲ್ಲಿ ಅಮ್ಮ ನನಗೆ ಒಂದು ದೋಸೆ ಹೊಯ್ದು ಕೊಟ್ಟರೆ ಪ್ರತಿ ದೋಸೆ, ಒಂದೇ ದೋಸೆ ತಿನ್ಲಿಕ್ಕೆ ಆಗ್ತದೆ, ನಾವು 3-4 ತಿಂತೇವಪ್ಪ, ಪ್ರತಿ ದೋಸೆಗೂ ನಾನು ಥ್ಯಾಂಕ್ಸ್ ಹೇಳುವವಳು. ಆ ಅಭ್ಯಾಸ ಉಂಟು. ಅದು ಫ್ರೆಂಡ್ಸ್ ಆಗಿದ್ರು ಕೂಡ ಅದು ಏನೇ ಮಾಡಲಿ, ಹೆಲ್ಪ್ ಯಾರಿಗೆ ಏನೇ ಮಾಡಲಿ ಥ್ಯಾಂಕ್ಸ್ ಹೇಳುವ ಕ್ರಮ ಉಂಟು ಮನೆಯಲ್ಲಿ. ಸೊ ಈಗ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಓಕೆ ಇದು ಯೂಶ್ವಲ್, ಇದು ಬಿಟ್ಟಾಕಿ ಇವಳು ಆಲ್ವೇಸ್ ಹೇಳ್ತಾಳೆ ಅಂತ ಹೇಳಿ ಯಾರು. ಬಟ್ ಅವರ ಸಪೋರ್ಟಿಗೆ, ಅವರ ಅಷ್ಟು ಓಪನ್ ಮೈಂಡೆಡ್ನೆಸ್ಸಿಗೆ, ನನ್ನ ಮೇಲೆ ಯಾವುದೇ ಥರದ ಒತ್ತಡ ಇಲ್ಲದೆ ನಿನಗೆ ಏನು ಬೇಕು ಜೀವನದಲ್ಲಿ ಏನೇನು ಸಾಧಿಸಬೇಕು ಅಂದ್ಕೊಂಡಿದೆಯೋ ಯು ಆರ್ ಫ್ರೀ, ಡೂ ಇಟ್ ಅಂತ ಹೇಳಿ ಬಾಗಿಲ ಅಷ್ಟು ಓಪನ್ ಆಗಿ ಬಿಟ್ಟಿದ್ದಾರೆ ನನಗೆ. ಕಟ್ಟಿ ಹಾಕಲಿಲ್ಲ ಯಾವತ್ತೂ ನನ್ನನ್ನು, ಅಥವಾ ಮನೆಗೆ ಇಷ್ಟೇ ಟೈಮಿಗೆ ಬರಬೇಕು, ಇಂಥವ್ರ ಜೊತೆ ಹೋಗಬಾರ್ದು, ಇದೇ ನಿನ್ನ ವೃತ್ತಿಯಾಗಿರಬೇಕು ಅಂತ ಯಾವುದು ಒತ್ತಡ ಮಾಡಲಿಲ್ಲ. ಸೊ ಅವರಿಗೆ ಈ ಕಾರಣಕ್ಕೆ ಇಷ್ಟು ಫ್ರೀ ಆಗಿ ನನ್ನನ್ನು ಬಿಟ್ಬಿಟ್ಟದ್ದು, ಇಷ್ಟು ಫ್ರೀಡಮ್ಗೋಸ್ಕರ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ನನ್ನ ಡೆಬ್ಯೂ ಸಿನಿಮಾದವರು ಆಲ್ಮೋಸ್ಟ್ ಇಡೀ ಟೀಮ್ ಕರಾವಳಿಯವರೇ ಅಂತ ಹೇಳ್ಬೋದು. ನಮ್ಮ ಡೈರೆಕ್ಟರ್ ವೀರೇಂದ್ರ ಶೆಟ್ಟಿ ಆಗಲಿ, ನಮ್ಮ ಪ್ರೊಡ್ಯೂಸರ್ ಲುಶಿಂಗ್ಟನ್ ಆಗಲಿ, ಒಂದಷ್ಟು ಕಾಸ್ಟ್ ಮೆಂಬರ್ಸ್ ಆಗಲಿ, ಆಲ್ಮೋಸ್ಟ್ ಎವ್ರಿಬಡಿ ಈಸ್ ಫ್ರಮ್ ಕರಾವಳಿ. ಇವರಿಗೆ ಒಂದು ದೊಡ್ಡ ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದರೆ, ಇವರು ಬರೀ ನನ್ನನ್ನು ಅವಳು ಹೀರೋಯಿನ್ನು ಅಥವಾ ಈ ಸಿನಿಮಾದಲ್ಲಿ ಹೀರೋಯಿನ್ನು, ಓಕೆ ಬರ್ತಾಳೆ ಹೋಗ್ತಾಳೆ ಮಾಡ್ತಾಳೆ, ಹಾಗೇನೂ ಮಾಡಲಿಲ್ಲ. ದೇ ಟ್ರೀಟೆಡ್ ಮೀ ಆ್ಯಸ್ ಸ್ಪೆಷಲ್ ಫ್ರಮ್ ಡೇ 1 ಅಂತ ಹೇಳ್ಬೋದು. ನನ್ನ ಎಲ್ಲ ಏನು ಹೇಳ್ಬೋದು, ನನಗೆ ಏನೇನು ಅನುಕೂಲ ಆಗುತ್ತೋ ಅದ್ರ ಯಾವುದಕ್ಕೂ ಒಂದು ಮಿತಿ ಇಲ್ಲದೆ ನೋಡ್ಕೊಂಡಿದ್ದಾರೆ ನನ್ನನ್ನು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೀಗ ಹೆದರಿಕೆ ಆಗುತ್ತೆ ಬೇರೆ ಪ್ರೊಡಕ್ಷನಿಗೆ ಹೋದರೆ ನಾನೇನಾದರೂ ಸ್ಪಾಯಿಲ್ಡ್ ಬ್ರ್ಯಾಟ್ ಥರ ಕಾಣಿಸ್ತೇನಾ ಅಂತ ಹೇಳಿ. ಅಷ್ಟು ಕೆಡಿಸುವಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಎಲ್ಲರೂ. ಸೊ ನನ್ನ ಈ ತಂಡಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ಸಿನಿಮಾ ಮೂಲಕ, ಹಾಗೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಹಾಗೆ ಅಭಿನಯ ಮಾಡಲಿಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಹೀರೋಯಿನ್ಸ್ಗೆ ಫಸ್ಟ್ ಟೈಮಲ್ಲೇ ಇಷ್ಟೊಂದು ಅವಕಾಶ ಸಿಗಲ್ಲ. ಸೊ ಎಸ್. ಸೊ ಇವತ್ತು ನಮ್ಮ ಜೊತೆ ತುಂಬಾ ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್, ಮೂವಿ ಬಗ್ಗೆ ತುಂಬಾ ಮಾತಾಡಿದ್ವಿ, ತುಂಬ ಹಂಚ್ಕೊಂಡ್ರಿ ಕೂಡ. ಸೊ ನಮ್ಮ ಜೊತೆ ಮಾತಾಡಿದ್ದಕ್ಕೆ, ದೀಪಾವಳಿ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಕೂಡ ನಮಗೆ ತುಂಬಾ ಖುಷಿ ಇದೆ. ಸೊ ನೀವು ಬಂದದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಅಷ್ಟೇ ಶ್ರದ್ಧೆಯಿಂದ ಪ್ರಶ್ನೆ ಕೇಳಿದ್ರಿ, ನನ್ನ ಲೈಫ್ ಬಗ್ಗೆ ತಿಳ್ಕೊಂಡು ಕೂಡ ಪ್ರಶ್ನೆ ಕೇಳಿದ್ರಿ. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ, ನಿಮ್ಮ ತಂಡಕ್ಕೆ ನನ್ನ ಕುಟುಂಬದ ಪರವಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಎಲ್ಲ ವೀಕ್ಷಕರಿಗೂ ಕೂಡ ಈ ದೀಪಾವಳಿ ಸಂಭ್ರಮದ ಟೈಮಲ್ಲಿ ನೀವು ನಿಮ್ಮ ಕುಟುಂಬದ ಸಮೇತ ಹೋಗಿ ಸವರ್ಣ ದೀರ್ಘ ಸಂಧಿ ಅನ್ನುವಂಥ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ಡ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾನ ನೀವು ಕುಟುಂಬ ಸಮೇತ ಅಥವಾ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಮುಜುಗರ ಇಲ್ಲದೆ ಬಿದ್ದು ನಕ್ಕು ನೋಡುವಂಥ ಒಂದು ಸಿನಿಮಾ. ನೋಡಿ, ವೀಕ್ಷಿಸಿ. ಒಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಾನು ನನ್ನ ತಂಡದ ಪರವಾಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೀವೀಗ ಅಪೇಕ್ಷಿಸುತ್ತಿರುವಂತಹ ಕ್ಯಾರೆಕ್ಟರ್ ಅಥವಾ ಆ ಥರ ನಿಮಗೆ ಫಿಲ್ಮ್ಗಳು ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಹಾಗೂ ನಿಮಗೆ ಆಲ್ ದಿ ಬೆಸ್ಟ್ ಕೂಡ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಕೂಡ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ವಲ್ಲ ವೀಕ್ಷಕರೇ, ಇವತ್ತು ದೀಪಾವಳಿ ವಿಶೇಷ ಕಾರ್ಯಕ್ರಮ ಹಾಗೂ ಇವತ್ತು ವಿಶೇಷ ಅತಿಥಿ ಜೊತೆ ನಾವು ಸೆಲೆಬ್ರೇಟ್ ಮಾಡಿದ್ದೇವೆ. ಕೃಷ್ಣ ಅವರು ತುಂಬಾ ಅವರ ಬಗ್ಗೆ ಮಾತಾಡಿದರು, ಫ್ಯೂಚರ್ ಪ್ಲ್ಯಾನ್ಸ್ ಆಗಿರ್ಬೋದು, ಮತ್ತು ಅವರ ಮೂವಿ ಬಗ್ಗೆ, ಡೆಬ್ಯೂ ಮೂವಿ ಬಗ್ಗೆ, ಮತ್ತು ಅವರ ಫ್ಯಾಮಿಲಿ ಬಗ್ಗೆ ಕೂಡ ತುಂಬಾ ಹಂಚ್ಕೊಂಡ್ರು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತು ಪಟಾಕಿ ಎಲ್ಲ ಹೊಡೆಯೋದು ಸ್ವಲ್ಪ ಕಮ್ಮಿ ಮಾಡಿ, ಮಕ್ಕಳಿಗೋಸ್ಕರ ಸ್ವಲ್ಪ ಪಟಾಕಿ ತೆಗೆಸಿಕೊಟ್ರೆ ಸಾಕು, ದೊಡ್ಡವರು ಹೊಡೆಯೋದು ಬೇಡ. ಆದಷ್ಟು ಕೇರ್ಫುಲ್ ಆಗಿ ಇರಿ. ಪಟಾಕಿ ಹೊಡೆಯುವಾಗ ಮಕ್ಕಳನ್ನು
ವಿದ್ಯಾರ್ಥಿಗಳನ್ನು ಒಬ್ಬರೊಬ್ಬರನ್ನೇ ಬಿಡಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನವಿಲಾದ